ನಮ್ಮ ಶಾರದಾ ಗಣಪತಿ ವಿದ್ಯಾಕೇಂದ್ರದಲ್ಲಿ ನಡೆಯುವ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಲೆಯ ಇತಿಹಾಸದ ಬಗ್ಗೆ ತುಂಬ ಕಣ್ಣು ಹೊರಳಿಸುವುದು ಬೇಡ. ಇತ್ತೀಚೆಗೆ ನಮ್ಮ ಶಾಲೆ ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸ್ತಾ ಇದೆ. ರಾಜ್ಯ ಮಟ್ಟದಲ್ಲಿ 10ನೇ ತರಗತಿಯಲ್ಲಿ 5ನೇ ಸ್ಥಾನ, 10ನೇ ತರಗತಿಯಲ್ಲಿ 10ನೇ ಸ್ಥಾನ, ಇನ್ನು ಬರುವ ವರ್ಷ ಇದಕ್ಕಿಂತಲೂ ಹೆಚ್ಚು ಒಳ್ಳೆಯ ಸ್ಥಾನ ಬರುವುದಕ್ಕಿರುವ ನಮ್ಮ ಶಾರದಾ ಗಣಪತಿ ವಿದ್ಯಾಕೇಂದ್ರದ ಒಂದು ಹೆಮ್ಮೆಯ ದಿವಸ ಇವತ್ತು. ಈ ವರ್ಷದ 10ನೇ ತರಗತಿಯಲ್ಲಿ ಹಲವು ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಮಕ್ಕಳೇ, ಒಂದು ಮಾತು ನಿಮಗೆ ಈ ಪೂರ್ವಭಾವಿಯಾಗಿ ಸಭೆಯ ಮೊದಲು ಪ್ರಾಸ್ತಾವಿಕರು ಒಂದು 2 ಮಾತುಗಳನ್ನು ಹೇಳಬೇಕು ಅಂತ ತುಂಬ ಆಸೆ ಆಗ್ತಾ ಉಂಟು ನನಗೆ. ನಾವು ಕಲಿಸಿದ ಮಕ್ಕಳು, ನಮ್ಮ ಅಧ್ಯಕ್ಷರು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಟ್ಟು ಅನುಕೂಲ ಮಾಡಿಕೊಟ್ಟ ಅದನ್ನು ಸದುಪಯೋಗಪಡಿಸಿಕೊಂಡಂತಹ ಮಕ್ಕಳು, ನಿಮ್ಮ ಹೆತ್ತವರು ನಿಮ್ಮ ಆಶೀರ್ವಾದ ಮಾಡಿ ಕಳಿಸಿ ಅವರ ನಿರೀಕ್ಷೆಯನ್ನು ಸತ್ಯಗೊಳಿಸಿದ ನೀವು ಮಕ್ಕಳು. ಈ ಸಾಧನೆ ಒಂದು ದಿವಸದಲ್ಲಿ ಆದದ್ದಲ್ಲ ಮಕ್ಕಳೇ. ನಮ್ಮಲ್ಲಿ 1 ರೂಪಾಯಿ ಆಗಬೇಕು ಅಂತಾದರೆ ಒಂದೊಂದು ಪೈಸೆ ಸೇರಬೇಕು. 99 ಪೈಸೆ ಆದರೂ 100 ರೂಪಾಯಿ ಆಗುವುದಿಲ್ಲ, ಮತ್ತೊಂದು ಪೈಸೆ ಸೇರಬೇಕು. ಹಾಗೆ ಒಂದು ಹಳ್ಳ ಆಗಬೇಕು ಅಂತಂದರೆ ಹನಿಗಳು ಕೂಡಬೇಕು, ಒಂದೊಂದು ಹನಿಗಳು ಕೂಡಬೇಕು, ಆಗ ಅದೊಂದು ದೊಡ್ಡ ಹಳ್ಳ ಆಗ್ತದೆ. ಹಾಗೆ ಒಂದೊಂದು ಸೆಕೆಂಡುಗಳು, ಒಂದೊಂದು ಕ್ಷಣಗಳು ಸೇರಿ ಒಂದು ನಿಮಿಷ ಆಗ್ತದೆ, ಗಂಟೆ ಆಗ್ತದೆ, ದಿನ ಆಗ್ತದೆ, ವಾರ ಆಗ್ತದೆ, ಪಕ್ಷ ಆಗ್ತದೆ, ಮಾಸ ಆಗ್ತದೆ, ವರ್ಷ ಆಗ್ತದೆ. ನಮಗೆ ಇಷ್ಟು ವರ್ಷ ಆಗುವುದಕ್ಕೆ ಒಂದು ಕ್ಷಣ ತಪ್ಪಿ ಹೋಗ್ತಿದ್ರೆ ಇಷ್ಟು ವರ್ಷ ಭರ್ತಿ ಆಗ್ತಿರಲಿಲ್ಲ. ಆದರೆ ಇಂಥ ಪ್ರತಿಭೆಗಳು, ಇಂಥ ಸಾಧನೆಗಳು ಕೂಡ ಹಾಗೆ. ನಿಮ್ಮ ಒಂದೊಂದು ಕ್ಷಣದ ಪರಿಶ್ರಮ ಎಲ್ಲವೂ ಸಾಕಾರಗೊಂಡು ಈ ಒಂದು ಮೂರ್ತ ಸ್ವರೂಪವಾಗಿ ಅಭಿನಂದನಾರ್ಹ ಮಕ್ಕಳಾಗಿ ನೀವು ಮೂಡಿ ಬಂದಿದ್ದೀರಿ. ಇದು ನಮಗೆ ಶಾಲೆಗೆ ಹೆಮ್ಮೆಯ ವಿಚಾರ. 10ನೇಯ ಸ್ಥಾನ ನಮ್ಮ ಶಾಲೆಗೆ ಬಂದಿದೆ. ಅಪೇಕ್ಷೆಯನ್ನು ಉಳಿದವರು ರಾಜ್ಯ ಮಟ್ಟದಲ್ಲಿ 10ನೇ ಸ್ಥಾನ. ಅದಕ್ಕೆ ಹತ್ತಿರ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಕಲಿತ ಸಾನ್ವಿ 612 ಮಾರ್ಕು, ದೊಡ್ಡ ಸಾಧನೆ ಅದು ಕೂಡ. ಹಾಗೆ ನಮ್ಮ ಒಟ್ಟು ಸಂಖ್ಯೆಯಲ್ಲಿ 25% ವಿಶೇಷ ಶ್ರೇಣಿಯಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಇದು ಕೂಡ ದೊಡ್ಡ ಹೆಮ್ಮೆ ನಮಗೆ. ಅವರ ಸಾಧನೆ ಏನು ಕಡಿಮೆ ಅಲ್ಲ. ಇವತ್ತಿನ ಒಟ್ಟು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ಮಕ್ಕಳು. ನಾವು ಯಾರೂ ಅಲ್ಲ, ನಾವು ಅವರಿಗೆ ಸಹಕಾರ ಕೊಟ್ಟರು ಮಾತ್ರ. ನೀವು ಮಾಡಿದ ಸಾಧನೆಗೆ ನಿಮ್ಮನ್ನು ಅಭಿನಂದಿಸುವುದು ನಮ್ಮ ಕರ್ತವ್ಯ. ಇಲ್ಲಾಂದರೆ ಒಂದು ಲೋಪ ಅಂತ ಆಗ್ತದೆ. ನಮ್ಮ ಶಾರದಾ ಗಣಪತಿ ವಿದ್ಯಾಕೇಂದ್ರದಿಂದ ಪ್ರತಿ ವರ್ಷ ಕೂಡ ನಾವು ಇಂಥ ಸಾಧನೆ ಮಾಡಿದ ಮಕ್ಕಳನ್ನು ಸನ್ಮಾನಿಸ್ತಾ ಗೌರವಿಸ್ತಾ ಬಂದಿದ್ದೇವೆ. ಈ ವರ್ಷ ಕೂಡ ನಮ್ಮ ಶಾಲೆ ಅದಕ್ಕೆ ಮೊದಲು ಹೆಜ್ಜೆ ಇಟ್ಟಿದೆ. ಅದಕ್ಕೆ ಸಹಕಾರ ಕೊಟ್ಟು ನಮ್ಮೊಟ್ಟಿಗೆ ಸೇರಿ ಎಲ್ಲ ವ್ಯವಸ್ಥೆಯಲ್ಲಿ ಜೊತೆಗೆ ಇರುವವರು ನಮ್ಮ ಶಾಲೆಯ ಹಿತೈಷಿ ಬೋಳಿಯವರು ಸಂತೋಷ್ ಕುಮಾರ್ ರೈಗಳು ಹಾಗೂ ಅವರ ತಂಡ ನಮ್ಮ ಜೊತೆಗೆ ಸೇರಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಎಲ್ಲರ ಪಾಲು ಇದೆ. ಪ್ರಧಾನ ಪಾಲು ನಿಮ್ಮದು. ಮಕ್ಕಳೇ, ನೀವು ನಿಮ್ಮ ಉಳಿದ ಮಕ್ಕಳಿಗೆ, ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುವ ಮಕ್ಕಳಿಗೆ ಆದರ್ಶವಾಗಿದ್ದೀರಿ. ನಾನು ಹೆಚ್ಚು ಮಾತನಾಡುವುದಿಲ್ಲ, ಅವರೆಲ್ಲ ನಿಮ್ಮ ಬಗ್ಗೆ ಮಾತಾಡ್ತಾರೆ. ನಾನೊಂದು ಪಾಕ ಮಾಡಲಿಕ್ಕೆ ಒಂದು ಅರೆಪ್ಪು ಕಡೆಪ್ಪುನೆ ಅಂತ ಅಷ್ಟೇ ನಾನು. ಮತ್ತೆ ಉಳಿದದ್ದು ಅದಕ್ಕೆ ಪೀಸ್ಗಳೆಲ್ಲ ಹಾಕ್ತಾರೆ. ಲಾಸ್ಟಿಗೆ ಅಧ್ಯಕ್ಷರು ಕೂಡ ಒಳ್ಳೆ ರುಚಿಕರವಾದ ಒಗ್ಗರಣೆ ಹಾಕ್ತಾರೆ. ಆಗದು ಒಳ್ಳೆಯದಾಗ್ತದೆ ಒಟ್ಟು ಕಾರ್ಯಕ್ರಮ. ಈಗ ಅಷ್ಟೇ ಒಂದು ಪ್ರಾಸ್ತಾವಿಕವಾಗಿ 2 ಮಾತು ಮಾತ್ರ, ಅಂದರೆ ಅಭಿಮಾನದಿಂದ ಹೇಳುವ ಮಾತು. ನಿಮಗೆ ನಾನು ಕೂಡ ಹಿಂದಿ ಪಾಠ ಮಾಡಿದ್ದೇನೆ. ಉಳಿದ ಎಲ್ಲರೂ ಅಧ್ಯಾಪಕಿಯರು ನಿಮಗೆ ಬೇರೆ ಬೇರೆ ವಿಷಯಗಳಲ್ಲಿ ಪಾಠ ಮಾಡಿದ್ದಾಳೆ. ನನಗೆ ಒಂದು ಹೆಮ್ಮೆ ಇದೆ, ಅಪೇಕ್ಷೆ 100ಕ್ಕೆ 100 ಮಾರ್ಕ್ ತೆಗೆದಿದ್ದ ಅವಳು ಹಿಂದಿಯಲ್ಲಿ. ನನಗೆ ತುಂಬ ಅಭಿಮಾನ. 100ಕ್ಕೆ 100 ಮಾರ್ಕು ಅವಳು ತೆಗೆದಿದ್ದಾಳೆ. ಉಳಿದವರೆಲ್ಲ ಪರಮಾವಧಿ ನಿಮಗೆ ಆಗುವಷ್ಟು ಮಾರ್ಕ್ ತೆಗೆದಿದ್ದೀರಿ. ನೀವು ಈ ಸಾಧನೆಯಲ್ಲಿ 9ನೇ ಕ್ಲಾಸಿನಿಂದಲೇ ಶುರು ಮಾಡುತ್ತಿದ್ದರೆ ಎಲ್ಲರಿಗೂ ಕೂಡ ರ್ಯಾಂಕ್ ಪಡೆಯುವ ಅವಕಾಶ ಇತ್ತು. ಆದರೆ ಇಷ್ಟಕ್ಕಾದರೂ ಕೂಡ ನೀವು ಬೆಳೆದು ನಿಂತಿದ್ದೀರಿ ಎನ್ನುವುದು ನಮಗೆ ಸಮಾಧಾನ. ಈ ವರ್ಷದ 10ನೇ ಕ್ಲಾಸ್ನ ಮಕ್ಕಳನ್ನು ನಿಮ್ಮ ಎದುರಿಗೆ ಕುತ್ಕೊಳಿಸಿದೆ. ಯಾಕೆಂದರೆ ಅವರಿಗೆ ಗೊತ್ತಾಗಬೇಕು, ಬರುವ ವರ್ಷಕ್ಕೆ ಈ ಸಾಲಿನಲ್ಲಿ ನಾವು ಇರಬೇಕು ಎನ್ನುವ ಹಠ ಈ ಕ್ಷಣದಿಂದ ನಿಮಗೆ ಬರಬೇಕು.
ಈ ಕ್ಷಣದಿಂದ ಡಿಸ್ಟಿಂಕ್ಷನ್ ಬರುವ ವರ್ಷ 24 ಬರಬೇಕು, 24 ಬರಬೇಕು, ಅರ್ಧ ಮಂಡಲ ಬರಬೇಕು ಕನಿಷ್ಠ. ಹಾಗಾಗಿ ನಿಮಗೆ ಎಲ್ಲ ಸಾಧನೆ ಮಾಡುವುದಕ್ಕೆ ಪ್ರೇರಣೆಯಾಗಿ ಈ ಮಕ್ಕಳು ಇವತ್ತು ನಮ್ಮ ಜೊತೆಗೆ ಬಿಡುವು ಮಾಡಿಕೊಂಡು ಬಂದಿದ್ದಾರೆ. 1ರಿಂದ ಅಥವಾ LKGಯಿಂದ 10ನೇ ತರಗತಿಯವರೆಗೆ ಇದ್ದ ಮಕ್ಕಳು ಒಂದು ದಿವಸ ಬಿಡುವು ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಯಾಕೆಂದರೆ ಮತ್ತೊಂದು ಶಾಲೆಗೆ ಸೇರಿದ್ದಾರೆ, ಅಲ್ಲಿ ಸಾಧನೆಯನ್ನು ಅವರು ಮುಂದುವರಿಸಬೇಕು. ಆದರೂ ಕೂಡ ಶಾಲೆ ಎನ್ನುವ ಅಭಿಮಾನದಿಂದ ಪ್ರೀತಿಯಿಂದ ಬಂದಿದ್ದಾರೆ. ನಮಗೆ ತುಂಬ ಸಂತೋಷ ಆಗಿದೆ. ವ್ಯವಸ್ಥಾಪಕರು ನಿಮಗಾಗಿ ಒಂದು ಅಭಿನಂದನೆಯ ಕೊಡುಗೆಯನ್ನು ಕೊಡ್ತಾರೆ ನಿಮಗೆ. ಅದು ನಿಮಗೆ ಮುಂದಿನ ವರ್ಷಕ್ಕೆ ಶಕ್ತಿ ಕೊಡಲಿ, ಬೂಸ್ಟ್ ಆಗಲಿ ಎನ್ನುವುದು ನಮ್ಮ ಸದಾಶಯ. ಹಾಗಾಗಿ ಈ ಒಂದು ಸಮಾರಂಭಕ್ಕೆ ಅತಿಥಿಗಳು, ಗಣ್ಯರು ಎಲ್ಲರೂ ಬಂದಿದ್ದಾರೆ. ಎಲ್ಲರನ್ನೂ ನಮ್ಮ ಶಾಲೆಯ ಸಂಚಾಲಕರು ಬರಮಾಡಿಕೊಂಡಿದ್ದಾರೆ. ಹಾಗೆ ಹೆತ್ತವರು ಕೂಡ, ಮಕ್ಕಳಿಗೆ ನಿತ್ಯ ಪ್ರೋತ್ಸಾಹ ಕೊಟ್ಟ ಹೆತ್ತವರು ನಮ್ಮ ಜೊತೆಗೆ ಕೈ ಸೇರಿದ್ದಾರೆ. ಹಾಗಾಗಿ ಇವರ ಎಲ್ಲರ ಸಮಕ್ಷಮದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ನಾವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಗುರುವಂದನೆಯ ಮೂಲಕ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರಿಗೆ ಈ ಒಟ್ಟು ಯಶಸ್ಸನ್ನು ಸಮರ್ಪಿಸುವ ಒಂದು ದ್ಯೋತಕವಾಗಿ ಗುರುವಂದನಾ ಕಾರ್ಯಕ್ರಮ ನಮ್ಮ ಶಾಲೆಯ ಮಕ್ಕಳಿಂದ. ವಂದೇ ಗುರುನಾಂ ಚರಣಾರವಿಂದೇ ಸಂದಶ್ರಿತ ಸ್ವಾತ್ಮ ಸುಖಾವಬೋಧೆ ಜನಸ್ಯ ಯೇ ಜಾಂಗಲಿಕಾಯಮಾನೆ ಸಂಸಾರ ಹಲಮೋಹ ಶಾಂತಿ. ಆಶೀರ್ವಾದ ಈ ಮಣ್ಣಿನಲ್ಲಿ ಆರಂಭದಿಂದಲೂ ಇದೆ, ಇವತ್ತು ಇದೆ, ಇನ್ನು ಮುಂದೆ ಇರ್ತದೆ. ಇದೇ ನಮಗೆ ಶ್ರೀರಕ್ಷೆಯಾಗಲಿ ಎನ್ನುವ ಭಾವನೆಯೊಂದಿಗೆ ಬಂದಿರುವ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸುವುದಕ್ಕೆ ನಮ್ಮ ಶಾಲೆಯ ಹಿರಿಯ ಅಧ್ಯಾಪಕರು ಶ್ರೀ ಚಂದ್ರಕುಮಾರ್ ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೂ ವಂದಿಸ್ತಾ, ಬಹಳ ವಿಶೇಷವಾದ ಒಂದು ಒಳ್ಳೆಯದರಲ್ಲಿ ಅದು ಅತಿ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದರೆ, ಶಾಲೆಯ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಏರಿಸಿದಂಥ ವಿದ್ಯಾರ್ಥಿಗಳನ್ನು ಆ ಸಂಸ್ಥೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸುವಂಥದ್ದು. ಬಹುಶಃ ಇದು ಅವರಿಗೂ ಕೂಡ ಒಂದು ದೊಡ್ಡ ಗೌರವ ಅಂತೇಳಿ ನಾನು ಭಾವಿಸ್ತೇನೆ. ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಶಾರದಾ ಗಣಪತಿ ವಿದ್ಯಾಕೇಂದ್ರದಲ್ಲಿ ಇವತ್ತು ಆಯೋಜಿಸಲಾಗಿದೆ. ನಮ್ಮ ಶಾಲೆಯ ಹಿತೈಷಿಗಳಾದಂಥ ಸಂತೋಷ್ ಕುಮಾರ್ ರೈ ಅವರು, ರಾಜೇಶ್ ಮಡಿವಾಳ ಮುಂತಾದ ಸಾಮಾಜಿಕ ಧುರೀಣರು ನಮ್ಮ ಶಾಲೆಯ ಮಕ್ಕಳನ್ನು ಸನ್ಮಾನಿಸಬೇಕು, ನಾವು ಅದಕ್ಕೆ ಸಹಕಾರ ಕೊಡ್ತೇವೆ, ನೀವು ಸಹಕಾರ ಕೊಡಿ ಎಂಬುದಾಗಿ ನಮ್ಮಲ್ಲಿ ವಿನಂತಿಸಿಕೊಂಡು, ಆ ಮೂಲಕ ಈ ಒಂದು ಸಂಯುಕ್ತವಾಗಿ ಅಂತ ಹೇಳ್ಬೋದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಇವತ್ತು ಅಧ್ಯಕ್ಷರಾಗಿ ನಮ್ಮ ಶಾರದಾ ಗಣಪತಿ ವಿದ್ಯಾಕೇಂದ್ರದ ಅಧ್ಯಕ್ಷರೇ ಶ್ರೀಯುತ TG ರಾಜಾರಾಮ್ ಭಟ್ ಸರ್ ಅವರು ಉಪಸ್ಥಿತರಿದ್ದಾರೆ. ನಮ್ಮೆಲ್ಲರ ಪರವಾಗಿ ನಾನು ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸಂತೋಷ್ ಕುಮಾರ್ ರೈ ಅವರು ನಮ್ಮ ಶಾಲೆಗೆ ಒಂದು ಬೆನ್ನೆಲುಬಿನ ಹಾಗೆ. ಅವರು ಪ್ರತಿ ಕಾರ್ಯಕ್ರಮಗಳಲ್ಲಿ ಕೂಡ ಯಾವುದೇ ಫಂಕ್ಷನ್ಗಳು, ದೊಡ್ಡ ಫಂಕ್ಷನ್ಗಳಿರಲಿ ಅವರು ಇರ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಅನೇಕ ವಿದ್ಯಾರ್ಥಿಗಳನ್ನು ಕೂಡ ಈ ಶಾಲೆಗೆ ಕಳುಹಿಸಿದಂಥ ಒಂದು ಹೆಗ್ಗಳಿಕೆ ಅವರಿಗಿದೆ. ಅಂಥ ಸಂತೋಷ್ ಕುಮಾರ್ ರೈ ಅವರು ಈ ಕಾರ್ಯಕ್ರಮದ ಆಯೋಜನೆಯು ಕಾರಣೀಭೂತರಾಗಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರ ಅಧ್ಯಕ್ಷರು ಮೈಸೂರು ಎಲೆಕ್ಟ್ರಿಕಲ್ ಲಿಮಿಟೆಡ್ ಮಾಜಿ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಇವರನ್ನು ನಾನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಮಮತಾ ಗಟ್ಟಿಯವರು ಅಧ್ಯಕ್ಷೆ, ಕರ್ನಾಟಕ ಗೇರು ನಿಗಮ ಅಭಿವೃದ್ಧಿ ಮಂಡಳಿ, ಈ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಹೋಗೊಟ್ಟು ನಮ್ಮೊಂದಿಗೆ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಉಗ್ಗಪ್ಪ ಮಾಣಾಯಿ ಅಧ್ಯಕ್ಷರು, ಕೈರಂಗಳ ಸೇವಾ ಸಹಕಾರಿ ಸಂಘ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಉದಯ್ ಶಂಕರ್ ಅವರು ನಿರ್ದೇಶಕರು, ಕೈರಂಗಳ ಸೇವಾ ಸಹಕಾರಿ ಸಂಘ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ರಮೇಶ್ ಗಟ್ಟಿ ಇವರು ಪ್ರಗತಿಪರ ಕೃಷಿಕರು ಈ ಊರಿನಲ್ಲಿ ನಮ್ಮ ಕರೆ ಹೋಗೊಟ್ಟು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಸುಮನ್ ಹರೀಶ್ ಶೆಟ್ಟಿ, ಉಪಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷ ಮಂಗಳೂರು ಮಂಡಲ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಚಂದ್ರಶೇಖರ್ ಶೆಟ್ಟಿ ಮರಿಕ್ಕಳ, ಸಮಾಜ ಸೇವಕರು, ನಮ್ಮ ಶಾಲೆಯ ಮೇಲಿನ ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ರವಿಶಂಕರ ಸೋಮೇಶ್ವರ, ಉಪಾಧ್ಯಕ್ಷರು, ಸೋಮೇಶ್ವರ ಪುರಸಭೆ, ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಅತಿಥಿ ಶಿವಾನಂದನ ಮೂಲೂರು, ಬಿಜೆಪಿ ಕಾರ್ಯಕರ್ತರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿದ್ದಾರೆ ಶಿವಾನಂದನ ಮೂಲೂರವರು. ಹಾಗೆ ಹರೀಶ್ ಶೆಟ್ಟಿ, ಸುಮನ್ ಹರೀಶ್ ಶೆಟ್ಟಿ ಅವರ ಪತಿಯವರು, ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಶ್ರೀ ನವೀನ್ ಪಾದಲ್ಪಾಡಿಯವರು. ಶ್ರೀ ನವೀನ್ ಪಾದಲ್ಪಾಡಿಯವರು ನಮ್ಮ ಶಾಲೆಯ ಹಿತೈಷಿಗಳು. ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ, ಅದು ಸಣ್ಣದಿರಲಿ ದೊಡ್ಡದಿರಲಿ, ನವೀನ್ ಅಣ್ಣ ಇಲ್ಲದಿದ್ದರೆ ನಾವು ಪ್ರಶ್ನೆ ಹಾಕಬೇಕಾಗ್ತದೆ, ನವೀನ್ ಅಣ್ಣ ಏನು ಬರಲಿಲ್ಲ ಈ ಕಾರ್ಯಕ್ರಮಕ್ಕೆ ಇವತ್ತು. ಅಷ್ಟು ಶಾಲೆಯೊಂದಿಗೆ ಒಡನಾಟವಿರುವಂಥ ಓರ್ವ ವ್ಯಕ್ತಿ. ಕೇವಲ ಕಾರ್ಯಕ್ರಮಕ್ಕೆ ಮಾತ್ರ ಬಂದು ವೇದಿಕೆಯಲ್ಲಿ ಕುಳಿತುಕೊಳ್ಳುವುದಲ್ಲ, ಶಾಲೆಯ ಪ್ರತಿಯೊಂದು ಸಮಸ್ಯೆಗಳಿದ್ದರು ಅಧ್ಯಕ್ಷರೊಡನೆ ಕೂತು, ಶಾಲೆಯ ಆಫೀಸಲ್ಲಿ ಬಂದು ಕೂತು ಅವರು ವಿಚಾರ ವಿನಿಮಯ ಮಾಡ್ತಾರೆ, ನಡೆಸ್ತಾರೆ. ನಾನು ಅನೇಕ ಸಲ ನೋಡಿದ್ದಿದೆ. ಅಂಥವರು ನಮ್ಮೊಂದಿಗಿರುವುದು ನಮಗೆ ಸಂತೋಷದ ವಿಷಯ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಮಹೇಶ್ ಚೌಟ್ರು, ಭಾಳ ಹಿರಿಯ ವ್ಯಕ್ತಿಗಳು, ಕ್ಯಾಂಪ್ಕೋ ನಿರ್ದೇಶಕರಾಗಿ ಈಗ ಆಯ್ಕೆಗೊಂಡವರು, ನಿರ್ದೇಶಕರು ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು. ಮಹೇಶ್ ಚೌಟ್ರು ನಮ್ಮೊಂದಿಗೆ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಸತ್ಯನಾರಾಯಣ ಭಟ್ ಎಡಂಬಳ, ಹವ್ಯಕ ಮುಡಿಪು ವಲಯದ ಕಾರ್ಯದರ್ಶಿಯವರು, ಶಾಲೆಯ ಮೇಲೆ ಬಹಳಷ್ಟು ಅಭಿಮಾನವನ್ನಿಸಿಕೊಂಡವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಅತಿಥಿಗಳು ನಮ್ಮ ವೇದಿಕೆಯಲ್ಲಿದ್ದಾರೆ. ಶ್ರೀ ಜಯರಾಮ್ ಪೂಜೆ ಅವರು, ನಿವೃತ್ತ ಪ್ರಾಂಶುಪಾಲರು, ಕಟೀಲು ದುರ್ಗಾ ಪರಮೇಶ್ವರಿ ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತರಾದವರು. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಶ್ರೀಯುತ ಶಶಿಧರ್ ಶೆಟ್ಟಿ ಬಾಳೆಪುಣಿಯವರಿದ್ದಾರೆ. ನಮ್ಮ ಶಾಲೆಯ ಹಿತೈಷಿಗಳು, ಅಭಿಮಾನಿಗಳು. ಅವರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಂದರಾಜ್ ಶೆಟ್ಟಿ, ಖ್ಯಾತ ಉದ್ಯಮಿಗಳು ಇಲ್ಲಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಯಶವಂತ್ ದೇರಾಟೆ ಅವರಿದ್ದಾರೆ, ಉಪಾಧ್ಯಕ್ಷರು, ಬಿಜೆಪಿ ಮಂಗಳೂರು ಮಂಡಲ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಅರುಣ್ ಪ್ರಕಾಶ್ ಶೆಟ್ಟರು, ನಮ್ಮ ಶಾಲೆಯ ನೂತನ ಪ್ರಾಂಶುಪಾಲರು. ಕಳೆದ ವರ್ಷ ತಾನೇ ಈ ಶಾಲೆಯ ಪ್ರಾಂಶುಪಾಲರಾಗಿ ಅವರು ಸೇರ್ಪಡೆಗೊಂಡಿದ್ದಾರೆ. ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಕಿರಣ್ ಗಟ್ಟಿಯವರು, ನಮ್ಮ ಶಾಲೆಯ ಹಿತೈಷಿಗಳು, ನಮ್ಮ ಶಾಲೆಯ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿದ್ದಾರೆ ಅವರು. ಕಿರಣ್ ಗಟ್ಟಿಯವರು, ಆರಂಭದಲ್ಲಿ ಹೇಳಬೇಕಿತ್ತು ಅವರನ್ನು ನಾನು. ನನಗೇನಾಗಿದೆ ಅಂದರೆ, ನನಗೆ ಇಲ್ಲಿರುವ ಮುಖಗಳೆಲ್ಲ ಹೊಸ ಪರಿಚಯವೇ ಆದ ಕಾರಣ ಪಕ್ಕನೆ ಸ್ವಲ್ಪ ಕನ್ಫ್ಯೂಷನ್ಗಳು ಬಂದೇ ಬರ್ತದೆ, ಸ್ವಾಭಾವಿಕ, ಮನುಷ್ಯನಾದವನಿಗೆ ಅದು ಬರ್ತದೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಸರ್, ತಮ್ಮನ್ನು. ಶ್ರೀಯುತ ನಿತಿನ್ ಮತ್ತು ಭಾಸ್ಕರ್ ಅವರು ವೇದಿಕೆಯಲ್ಲಿದ್ದಾರೆ. ಇಬ್ಬರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಂತೋಷದಿಂದ ಆಗಮಿಸಿ ಮುಂಭಾಗದಲ್ಲಿ ಸೀಟನ್ನು ಅಲಂಕರಿಸಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಸರ್. ಸುಬ್ರಹ್ಮಣ್ಯ ಭಟ್ರಿದ್ದಾರೆ, ವಿಶ್ವ ಹಿಂದೂ ಪರಿಷತ್ತಿನ ಬಿಜೆಪಿಯ ಕಾರ್ಯಕರ್ತರು. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಈ ಸಭೆಗೆ, ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ರವಿ ರೈ ಮತ್ತು ಧನರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ಅತಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾದ್ದು ನಮ್ಮ ಹಳೆಯ ವಿದ್ಯಾರ್ಥಿಗಳು. ಈಗ ತಾನೇ ಪಬ್ಲಿಕ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೆರಗಡೆಯನ್ನು ಹೊಂದಿ ನಮ್ಮ ಶಾಲೆಗೆ ಹೆಸರನ್ನು ತಂದಂಥ ವಿದ್ಯಾರ್ಥಿ ಗಣನವೇ ನಮ್ಮ ಮುಂಭಾಗದಲ್ಲಿದೆ. ಅವರೆಲ್ಲರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ವಿದ್ಯಾರ್ಥಿಗಳೇ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಹೆತ್ತವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮಗೆ ಸಂತೋಷ. ಬಹುಶಃ ಎಲ್ಲ ವಿದ್ಯಾರ್ಥಿಗಳ ಹೆತ್ತವರು ಬಂದರೆ ಇನ್ನಷ್ಟು ಅದು ಮೆರುಗನ್ನು ನೀಡ್ತಿತ್ತು. ನನಗೆ ಕಾಣುವುದೇನು ಅಂತ ಹೇಳಿದರೆ, ಇದು ಇನ್ನಷ್ಟು ಒಳ್ಳೆಯ ಒಂದು ವಿಶಾಲವಾದ ದೊಡ್ಡ ಕಾರ್ಯಕ್ರಮವಾಗಿ ಇದನ್ನು ಆಯೋಜಿಸಿದ ಇನ್ನೂ ಅದು ಬಹಳಷ್ಟು ಮೆರುಗನ್ನು ಕೊಡ್ತಾ ಇತ್ತು ಅಂತ ಹೇಳುವಂಥ ಒಂದು ಸಣ್ಣ ಅಭಿಪ್ರಾಯ ಅಷ್ಟೇ, ಸಲಹೆ ಅಷ್ಟೇ. ಆ ಹೆಸರುಗಳಿಸಲಿಕ್ಕೆ ಮಕ್ಕಳಿಗೆ ಪ್ರೇರಣೆ ನೀಡಿದವರು ಅಂಥವ್ರು ನಾವು ಮರೆಯುವಾಗಿಲ್ಲ. ಬಂದಂಥ ತಂದೆ ತಾಯಿಯರಿಗೆ, ಮಕ್ಕಳ ತಂದೆ ತಾಯಿಯರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹರೀಶ್ ಮಡಿವಾಳ ಮತ್ತು ಅವರ ಬಳಗದವರು ಅನೇಕ ಮಂದಿಗಳಿದ್ದಾರೆ, ಅವರನ್ನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಪತ್ರಕರ್ತರು, ನಮ್ಮ ಯಾವತ್ತಿನ ಪತ್ರಕರ್ತರು ನಮ್ಮೊಂದಿಗಿದ್ದಾರೆ. ಪತ್ರಿಕೆಯಲ್ಲಿ ಇದು ನ್ಯೂಸ್ ಆಗಿ ಪ್ರಕಟ ಆಗ್ತದೆ, ಫೋಟೋ ಸಹಿತ ಇದು ಬರುವುದಕ್ಕಿದೆ. ಅವರು ಮುಂಭಾಗದಲ್ಲಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮವನ್ನು ಆಯೋಜಿಸುವರೆ ನಮಗೆ ಸಹಕರಿಸಿದಂಥ ಎಲ್ಲ ಮಹನೀಯರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಶಾಲಾ ಅಧ್ಯಾಪಕ ಅಧ್ಯಾಪಿಕೆಯರು, ಈ ಮುಂಭಾಗದಲ್ಲಿ ಕುಳಿತಂಥ 10ನೇ ತರಗತಿಯ ವಿದ್ಯಾರ್ಥಿಗಳು ಒಂದು ಅರ್ಧ ಹೊತ್ತಿನ ಪಾಠ ಪ್ರವಚನಗಳನ್ನು ಬದಿಗಿರಿಸಿ ಇಲ್ಲಿ ಬಂದು ಕೂತಿದ್ದಾರೆ. ಯಾಕೆ? ಈ ಕಾರ್ಯಕ್ರಮದಿಂದ ಅವರು ಪ್ರಚೋದನೆಯನ್ನು ಪಡೆದರೆ ಅದು ಅವರು ಮುಂದಿನ ಪಬ್ಲಿಕ್ ಪರೀಕ್ಷೆಯಲ್ಲಿ ನಮಗೆ ನೀಡುವಂಥ ಒಂದು ದೊಡ್ಡ ಕೊಡುಗೆ ಆಗ್ತದೆ. ವಿದ್ಯಾರ್ಥಿಗಳಾದ ನೀವು ಈ ರೀತಿಯಲ್ಲಿ ಬರುವ ವರ್ಷ ಸನ್ಮಾನಗೊಳ್ಳುವುದಕ್ಕಿದ್ದೀರಿ ಅಂತ ಹೇಳಿ ನಿಮಗೊಂದು ಕಿವಿ ಮಾತನ್ನು ಹೇಳ್ತಾ ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ವೇದಿಕೆಯಲ್ಲಿ ಗಣ್ಯರು ಯಾರು ಬಿಟ್ಟು ಹೋಗಿದ್ದಿದ್ರೆ ಅದು ಉದ್ದೇಶಪೂರ್ವಕವಾಗಿ ಖಂಡಿತ ಅಲ್ಲ, ಬಹುಶಃ ನನಗೆ ಪರಿಚಯದ ಕೊರತೆ ಅಂತ ಹೇಳಿ ಭಾವಿಸ್ತೇನೆ ನಾನು. ಆದರೂ ಎಲ್ಲರೂ ಕೂಡ ಮಗದೊಮ್ಮೆ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ವಿದ್ಯಾರ್ಥಿಗಳು ಅವರ ಮುಂದಿನ ವಿದ್ಯಾಭ್ಯಾಸ ಶುಭಪ್ರದವಾಗಿ ನಡೆಯಲಿ, ಆ ಗುರುಗಳು ಅವರಿಗೆ ಅನುಗ್ರಹವನ್ನು ನೀಡಲಿ, ದೇವರು ಭಗವಂತ ಅವರಿಗೆ ಕೃಪೆಯನ್ನು ಆಶೀರ್ವಾದವನ್ನು ನೀಡಲಿ, ಲೋಕೋತ್ತರವಾಗಿ ಅವರು ಬೆಳಗಲಿ ಅಂತ ಹೇಳ್ತಾ ನನ್ನ ಈ ಸ್ವಾಗತ ಮಾತುಗಳನ್ನು ನಿಲ್ಲಿಸ್ತೇನೆ. ಒಂದೇ ಸುತ್ತುತ್ತಾ ಇದ್ದರು. ಸರ್ ಅದು ಹೇಗೆ, ಇದು ಹೇಗೆ, ಈ ಪ್ರಶ್ನೆಗೆ ಎಷ್ಟು ಉತ್ತರಿಸಬೇಕು, ನಮ್ಮ ಸುತ್ತಿದ್ದಾರೆ. ಇವತ್ತು ನೀವು ಕೇಂದ್ರ ಬಿಂದು, ಎಲ್ಲ ಮಾತುಗಳು ನಿಮ್ಮ ಸುತ್ತುತ್ತದೆ, ಎಲ್ಲ ನಿಮ್ಮ ಸುತ್ತವೇ. ಅದು ಬೇಕಾದ್ದು. ಶಿಷ್ಯಂದರು ಯಾವಾಗಲೂ ಗುರುಗಳನ್ನು ಮೆಚ್ಚಿಸಬೇಕು. ತಮ್ಮ ಅಣ್ಣನನ್ನು ಗೆಲ್ಲಬೇಕಂತೆ, ಅಣ್ಣನನ್ನು ಮೀರಿಸುವ ತಮ್ಮ ಆಗಬೇಕು, ಗುರುಗಳನ್ನು ಮೀರಿಸುವ ಶಿಷ್ಯ ಆದರೆ ಆಗ ನೀವು ಕೊಡುವ ಒಂದು ಗುರುದಕ್ಷಿಣೆಯೇ ಇದು ನಮಗೆ ಸಮಾಧಾನ. ಈಗ ನಮ್ಮ ಈ ಒಂದು ಸಂತೋಷದ ಕಾರ್ಯಕ್ರಮದಲ್ಲಿ ನಾನು ಇದ್ದೇನೆ ಅಂತ ಹೇಳಿ ಸಂತೋಷ್ ಕುಮಾರ್ ರೈವರು ಹೇಳಿದ್ದಾರೆ. ಅದು ನಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸಿದೆ, ಹೆಚ್ಚು ಆಗಿಸಿದೆ. ಯಾವಾಗಲೂ ಇದ್ದಾರೆ, ಇವತ್ತು ನಾನು ಗಟ್ಟಿ ಇದ್ದೇನೆ ನಿಮ್ಮ ಜೊತೆಗೆ ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿ ಅದರ ಮುಂಚೂಣಿಯಲ್ಲಿದ್ದಾರೆ ಅವರು. ಅದರ ನೇತೃತ್ವವನ್ನು ತಗೊಂಡಿದ್ದಾರೆ. ಅದನ್ನು ನಿಜಕ್ಕೂ ಅಭಿವೃದ್ಧಿಗೊಳಿಸುವ ಒಂದು ಈ ದಿವಸ ನಮ್ಮ ಶಾಲೆಯ ಮೇಲಿನ ಪೂರ್ಣಾಭಿಮಾನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಕಾಲದಲ್ಲಿ ಆಗಮಿಸಿದ್ದಾರೆ. ಅವರು ಎಲ್ಲ ಮಕ್ಕಳಿಗೂ ಶುಭ ಹಾರೈಸಬೇಕು. ಇಷ್ಟು ವಿದ್ಯಾರ್ಥಿಗಳಿಗೆ ತಿಲಕಪ್ರಾಯವಾಗಿ ಬೆಳಗಿ ಬಂದವಳು. ನಿಮಗೆ ಮುಖ ಇದೆ, ಮುಖದಲ್ಲಿ ಕಣ್ಣು ಚಂದ ಇದೆ, ಮೂಗು ಚಂದ ಇದೆ, ಬಾಯಿ ಚಂದ ಇದೆ, ಕಿವಿ ಚಂದ ಇದೆ, ಮುಖದ ಬಣ್ಣ ಚಂದ ಇದೆ. ಆದರೂ ಚಂದ ಹೆಚ್ಚು ಅದಕ್ಕೊಂದು ಲಕ್ಷಣ ಬರುವುದು ಮುಖಕ್ಕೆ ಸಿಂಧೂರ ಇಟ್ಟಾಗ ಮಾತ್ರ. ಸಿಂಧೂರ ಇಟ್ಟಾಗ, ಒಂದು ತಿಲಕ ಇಟ್ಟಾಗ, ಒಂದು ರ್ಯಾಂಕ್ ಎನ್ನುವುದು ಮುಖಕ್ಕೆ ತಿಲಕ ಇಟ್ಟ ಹಾಗೆ. ಅದಕ್ಕೋಸ್ಕರ ಹೇಳಿದ್ದು ತಿಲಕಪ್ರಾಯವಾಗಿ ಅಪೇಕ್ಷಾ. 616 ಮಾರ್ಕು, ಈ ಕಡೆಯಿಂದ ನೋಡಿ ಆ ಕಡೆಯಿಂದ ನೋಡಿ, 610 ಎಲ್ಲೆಲ್ಲಿ ನೋಡಿದರೂ ಅಪೇಕ್ಷಾ. 616 ಮಾರ್ಕನ್ನು ಪಡೆದು
ಕರ್ನಾಟಕ ರಾಜ್ಯಕ್ಕೆ 10ನೆಯ ಸ್ಥಾನಿಯಾಗಿ ಮೂಡಿ ಬಂದಿದ್ದಾಳೆ. ಅವಳನ್ನು ತುಂಬು ಅಭಿಮಾನದಿಂದ ನಾವು ಗೌರವಿಸ್ತಾ ಇದ್ದೇವೆ. ಅಪೇಕ್ಷಾ, ದಯವಿಟ್ಟು ಎದುರಿಗೆ ಬರಬೇಕು. ನಾವು ವ್ಯವಸ್ಥೆಗೊಳಿಸಿದ ಆಸನದಲ್ಲಿ ಉಪಸ್ಥಿತಳಿರಬೇಕು. ನಾವು ಕೊಡುವ ಕಿಂಚಿತ್ ಅಭಿನಂದನೆಯನ್ನು ಮಹತ್ತಾಗಿ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಎಲ್ಲ ಗಣ್ಯರು ಅಪೇಕ್ಷೆಗಳನ್ನು ಗೌರವಿಸಿ ಸನ್ಮಾನಿಸಬೇಕಾದ ವಿನಂತಿ. ಹೀಗೆ ಒಂದು ಧನ್ಯತೆಯ ಕ್ಷಣ. ಇಷ್ಟು ವರ್ಷ ಸಾಧನೆ ಮಾಡಿದ್ದು ಅದನ್ನು ಸಮಾಜ ಅಂಗೀಕರಿಸಿದೆ, ಸಮಾಜ ಗೌರವಿಸಿದೆ. ತಪ್ಪುಗಳು ಜೀವನ ಪರ್ಯಂತ ಮಾಸುವುದಕ್ಕಿಲ್ಲ. ಯಾಕಂದರೆ ಇಲ್ಲಿ ಕಳೆದ ದಿನಗಳಿಗೆ ಕೊನೆಯ ದಿವಸ ಒಂದು ಸಂತೋಷದ ಮುಕ್ತಾಯ ದೊರಕಿದೆ. ಈಗ ಅಪೇಕ್ಷೆ ಅವಳು ತನ್ನ ಮನಸ್ಸಿನ ಭಾವನೆಗಳನ್ನು ನಮ್ಮೊಂದಿಗೆ ಹಂಚಬೇಕಾಗಿ ವಿನಂತಿ. ಗಣ್ಯರಿಗೆ ಮತ್ತೆಲ್ಲ ಸಭಿಕರಿಗೆ, ನನ್ನ ಶಾಲೆ, ನಾನು ಕಲಿತ ಶಾಲೆಯು ನನಗೆ ವಿದ್ಯಾ ದೇಗುಲವಾಗಿದೆ. ನನಗೆ ಉತ್ತಮ ಅಂಕ ಪಡೆಯಲು ನಮ್ಮ ಶಾಲೆಯ ಅಧ್ಯಕ್ಷರು, ಗುರುವೃಂದದವರಿಗೆ ನಾನು ಧನ್ಯವಾದ ಹೇಳಲು ಇಚ್ಛಿಸುತ್ತೇನೆ. ಸಾನ್ವಿ ಎನ್ನುವ ಇನ್ನೊಂದು ಪ್ರತಿಭೆ ಕನ್ನಡ ಮಾಧ್ಯಮದಲ್ಲಿ ಆರಂಭದ ದಿನದಿಂದಲೂ ಸಾಧನೆಯತ್ತ ಮುಖ ಮಾಡಿ ನಡೆದವಳು. ಕೊನೆಯ ಕ್ಷಣದವರೆಗೂ ಅವಳಿಗೆ ಬೇಕಾದ ಸಲಹೆಗಳನ್ನು ನಾವು ಕೊಟ್ಟದ್ದಿದೆ. ಅದನ್ನು ನಮ್ಮ ನಿರೀಕ್ಷೆಯನ್ನು ಅವಳು ಸುಳ್ಳು ಮಾಡಲಿಲ್ಲ. 612 ಅಪೇಕ್ಷೆಗಳಿಗಿಂತ 4 ಮಾರ್ಕು ಕಡಿಮೆ ಅಷ್ಟೇ. 12 ಮಾರ್ಕು, 612 ಮಾರ್ಕು ಪಡೆದು ರಾಜ್ಯದ ಗಮನ ಸೆಳೆದಿದ್ದಾಳೆ ಸಾನ್ವಿ. ಅವಳು ನಮ್ಮ ಅಭಿಮಾನದ ಅಭಿನಂದನೆಯನ್ನು ಸ್ವೀಕರಿಸುವುದಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಾನ್ವಿ.
ವರ್ಷ ಪೂರ್ತಿ ಲೆಕ್ಕಾಚಾರದ ಮಾತು ಮಾತ್ರ. ಆದರೆ ಇವತ್ತು ಅವಳು ಮಾತಾಡ್ತಾಳೆ. ಬಾಸನ ವ್ಯಕ್ತಿಗಳಿಗೂ ವಂದನೆ ಮಾಡುತ್ತಾ, ಹೇಳ್ಬೇಕಂತ ಎಂತ ಇಲ್ಲ, ನಿಮಗೆ ಒಂದು ಸಲಹೆ ನನ್ನದು. ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಅರ್ಥ ಮಾಡ್ಕೊಂಡು ಕಲೀರಿ, ಆಸಕ್ತಿ ಇರಲಿ. ಪ್ರತಿಯೊಂದು ಅಂದರೆ ನಾವು ಕಲಿಬೇಕಂತ ಒಂದು ದೃಢ ನಿರ್ಧಾರ ಇರಬೇಕು ನಮಗೆ. ಅದು ಬಿಟ್ಟು ಏನು ಇಲ್ಲ ಬೇಡ ಪರವಾಗಿಲ್ಲ ಅದು ಕಲಿತ್ರೆ ಏನಾಗುದಿಲ್ಲ ಅಂತೇಳಿ ಬೇಡ. ನನಗೆ ಒಂದು ಒಳ್ಳೆ ಮಾರ್ಕ್ ಬರಬೇಕಂತ ಹೇಳಿದರೆ ಒಂದು ನನ್ನ ಹೆತ್ತವರ ಬೆಂಬಲ, ಗುರು ಹಿರಿಯರ ಶ್ರಮ ಮತ್ತು ಅವರ ಬೆಂಬಲ, ಹಾಗೆ ನನ್ನದು ಕೂಡ ಒಂದು ಶ್ರಮ ಅಂತ ಹೇಳ್ಬೋದು. ಅದು ನನಗೆ ಒಂದು ಒಳ್ಳೆ ಮಾರ್ಗದರ್ಶನ ನೀಡಿದೆ. ಹಾಗೆ ಈ ಶಾಲೆಯಲ್ಲಿ ಎಂತ ಹೇಳೋದು ಮಾತೇ ಇಲ್ಲ, ಎಲ್ಲದರಲ್ಲೂ ಕೂಡ ಅಷ್ಟೇ. ನಮಗೆ ಅಧ್ಯಕ್ಷರು ಒಳ್ಳೆ ರೀತಿ ಒಂದು ಶಿಕ್ಷಣ ಆಗಿರ್ಬೋದು, ಎಲ್ಲ ರೀತಿಯ ಸೌಲಭ್ಯಗಳನ್ನು ನಮಗೆ ನೀಡಿದ್ದಾರೆ. ಇದೇ ನನ್ನ ಗೌರವದ ಮಾತು ಅಂತ ಹೇಳ್ಬೋದು. ಹಾಗಾಗಿ ಇದನ್ನು 2 ಮಾತುಗಳನ್ನು ಹೇಳಿ ವಂದಿಸುತ್ತೇನೆ. ಎಲ್ಲರಿಗೂ ಆಲ್ ದ ಬೆಸ್ಟ್, ಒಳ್ಳೆ ಮಾರ್ಕ್ಸ್ ತೆಗಿರಿ. ಶ್ರದ್ಧಾ 607 ಅಂಕಗಳು ಸಿಕ್ಕಿದೆ. ಶ್ರದ್ಧಾ ಇಲ್ಲಿ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೀನಿ. ಎರಡು 600ಕ್ಕಿಂತ ಹೆಚ್ಚು ಮಾರ್ಕ್ ಪಡೆಯುವುದು ದೊಡ್ಡ ಸಾಧನೆ. 602 ಅಂಕ ಪಡೆದ ತನ್ವಿತಾ ಕುಲಾಲ್ ಬರಬೇಕು. ತನ್ವಿತಾ ಯಕ್ಷಗಾನದಲ್ಲಿ ವೇಷ ಹಾಕಿ ಮಾತಾಡ್ತಾಳೆ. ಗುರುಭ್ಯೋ ನಮಃ. ಮೊದಲಿಗೆ ಇಲ್ಲಿರುವಂತಹ ಗಣ್ಯರಿಗೆ ಸ್ವಾಗತಿಸುತ್ತಿದ್ದೇನೆ. ಮೊದಲಿಗೆ ನಾನು ಈ ಶಾಲೆಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಯಾಕಂದರೆ ನಾನು 10 ವರ್ಷದಿಂದ LKGಯಿಂದ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದೇನೆ. ಓದುವುದರ ಜೊತೆಗೂ ಎಲ್ಲ ವಿವಿಧ ತರಹದ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರು ನೀಡಿದ್ದಾರೆ. ಹಾಗೆಯೇ ಮಧ್ಯಾಹ್ನದ ಊಟವನ್ನು ಕೂಡ ಇವರು ನೀಡಿದ್ದಾರೆ. ಹಾಗೆಯೇ ನಾನು ಹೆಚ್ಚು ಮಾತಾಡುವುದಿಲ್ಲ. ಎಲ್ಲರಿಗೂ ಇನ್ನು ಈ ವರ್ಷದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇನ್ನೂ ಕೂಡ ಈ ಶಾಲೆಗೆ ತುಂಬ ರ್ಯಾಂಕ್ ಬರಲಿ ಅಂತ ಬಯಸ್ತಿದ್ದೇನೆ. ಥ್ಯಾಂಕ್ ಯು. ವಿಶೇಷ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಇನ್ನೂ 16 ಮಕ್ಕಳಿದ್ದಾರೆ. ಅವರ ಹೆಸರು ಹೇಳ್ತೇನೆ, ದಯವಿಟ್ಟು 5 ಜನರಿಗೆ ನಾವು ಜೊತೆಗೆ ಸನ್ಮಾನ ಮಾಡ್ತೇವೆ. ಈಗ 5 ಜನರಿಗೆ ಒಟ್ಟಿಗೆ ಸನ್ಮಾನ ಮಾಡ್ತೇವೆ. 4 ಜನರಿಗೆ ನಾವು ಸನ್ಮಾನ ಮಾಡ್ತೇವೆ. ಕೌಶಿಕ್, ರಶ್ಮಿತಾ ಬರಬೇಕು, ವೇದಿಕೆ ಬರಬೇಕು. ರಶ್ಮಿತಾ, ಆದಿತ್ಯ ಮತ್ತು ಶೈಲಶ್ರೀ 4 ಜನ.
ಗೌರವವನ್ನು ಸ್ವೀಕರಿಸಲಿರುವ 4 ಮಂದಿ ಮಕ್ಕಳು ತೇಜಸ್, ಮೋಕ್ಷ, ಆಶ್ರಿತ್ ಹಾಗೂ ಕೌಶಿಕ್. 4 ಮಂದಿ. ದೀಕ್ಷಿತ್, ಶ್ರಾವ್ಯ GS ಮತ್ತು ಕೌಶಿಕ್ ಶೆಟ್ಟಿ 4 ಜನ ಬನ್ನಿ. ಇನ್ನು 4 ಮಂದಿ ಶ್ರೇಯ ಗಟ್ಟಿ, ಸಾನ್ವಿ ಶೆಟ್ಟಿ, ರಕ್ಷಾ ಹಾಗೂ ವೈಷ್ಣವಿ.
ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ವತಿಯಿಂದ ಹಾಗೂ ಸಂಘಟಕರ ವತಿಯಿಂದ ತುಂಬು ಹೃದಯದ ಕೃತಜ್ಞತೆಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಮುಂದೆ ಮಕ್ಕಳೇ, ನಿಮಗೆ ನಾವು ಗೌರವಿಸುವಾಗ ಶಾಲು ಹಾಕಿದ್ದೇವೆ. ಅದು ಕುಶಾಲಿಗೆ ಹಾಕಿದ್ದಲ್ಲ, ವರ್ಣರಂಜಿತವಾದ ಶಾಲು ಗೌರವ. ನಿಮ್ಮ ಬದುಕು ಇನ್ನು ಮುಂದೆ ವರ್ಣರಂಜಿತವಾಗಿ ಬೆಳಗಲಿ ಎನ್ನುವುದು ಇದರ ಉದ್ದೇಶ ನಮ್ಮದು. ಶಾಲೆಯನ್ನು ಮರಿಬೇಡಿ, ನಮ್ಮ ಜೊತೆಗೆ ಯಾವತ್ತೂ ಇರಬೇಕು, ಶಾಲೆಯನ್ನು ಬಿಟ್ಟು ಹೋದರೂ ನೆನಪು ಸದಾ ಇರಲಿ ಎಂಬುದಾಗಿ ಹೇಳಿಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗೇರು ನಿಗಮದ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ, ನಮ್ಮ ಶಾಲಾ ಹಿತಚಿಂತಕಿ ಶ್ರೀಮತಿ ಮಮತಾ ಗಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಎಂಬುದಾಗಿ ಕೇಳಿಕೊಳ್ತೇನೆ. ಪುಣ್ಯಕೋಟಿ ಶಾರದಾ ವಿದ್ಯಾ ಗಣಪತಿಯ ಈ ಒಂದು ಶಾಲೆಯ ಅರ್ಥಪೂರ್ಣ ಶುಭ ಸಮಾರಂಭ, ಸಂತೋಷದ ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಭಾಗವಹಿಸಿದ್ದೇವೆ. ಈಗಾಗಲೇ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿ ಮುಗಿಸಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆಯ ಬೆನ್ನೆಲುಬು, ನಿಮಗೆಲ್ಲರಿಗೂ ಕೂಡ ವಿದ್ಯಾದಾನ, ಅನ್ನದಾನ ಎಲ್ಲವನ್ನು ಕೂಡ ಶಿಕ್ಷಣವನ್ನು, ಅತ್ಯುತ್ತಮ ಶಿಕ್ಷಣವನ್ನು ನೀಡಿದಂಥ ಈ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಹಿರಿಯರು, ನಮ್ಮೆಲ್ಲರ ಆದರಣೀಯರು, ಗೌರವಾನ್ವಿತರೂ ಆಗಿರ್ತಕ್ಕಂಥ ರಾಜಾರಾಮ್ ಭಟ್ರವರಿಗೆ ನಾನು ವಂದಿಸಿಕೊಂಡು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಅವರಿಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ನಮ್ಮೆಲ್ಲರ ಆತ್ಮೀಯರೂ ಆಗಿರ್ತಕ್ಕಂಥ ಈ ಭಾಗದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಿಗಮದ ಅಧ್ಯಕ್ಷರಾಗಿ ಅತ್ಯುತ್ತಮ ಸೇವೆ ಕೊಟ್ಟಂಥ ಸಂತೋಷ್ ಕುಮಾರ್ ರೈಗಳೇ, ಹಿರಿಯರಾಗಿರ್ತಕ್ಕಂಥ ಮಹೇಶ್ ಚೌಟ್ರವರೇ, ಈ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರೇ, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳೇ, ಕೋಆಪರೇಟಿವ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾಣಯ್ಯವರೇ, ಹಾಗೆ ಎಲ್ಲ ನನ್ನ ಪ್ರೀತಿಯ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯ ಶಾಲಾಭಿವೃದ್ಧಿ ಸಮಿತಿಯ ಆದರಣೀಯ ಅಭಿವೃದ್ಧಿ ಮಂಡಳಿಯ ಸದಸ್ಯರುಗಳೇ, ಪ್ರಾಂಶುಪಾಲರೇ, ತಮಗೆ ವಿಶೇಷವಾಗಿ ತಮಗೆಲ್ಲರಿಗೂ ಕೂಡ ವಿದ್ಯಾದಾನವನ್ನು ಮಾಡಿದಂಥ ಎಲ್ಲ ಗುರು ವೃಂದದವರಿಗೂ ಕೂಡ ನಾನು ಮುಖ್ಯವಾಗಿ ವಂದಿಸಿಕೊಂಡು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪ್ರೀತಿಯ ಬಂಧುಗಳೇ, ವಿಶೇಷ ಈ ಬಾರಿ ರ್ಯಾಂಕ್ ಗಳಿಸಿದಂಥ ಅಪೇಕ್ಷಾ, ಹಾಗೆ ಸಾನ್ವಿ, ಹಾಗೆ ಎಲ್ಲ ಡಿಸ್ಟಿಂಕ್ಷನ್ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದಿಸಿ ವಂದಿಸಿಕೊಂಡು ಮುಂಬರುವ ಈ ವರ್ಷದ 10ನೇ ತರಗತಿಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ನಾನು ವಂದಿಸಿಕೊಂಡು ಈ ಕಾರ್ಯಕ್ರಮದ ಬಗ್ಗೆ 2 ಮಾತಾಡಲಿಕ್ಕೆ ತಮ್ಮ ಹತ್ರ ಬಯಸ್ತಾ ಇದ್ದೇನೆ. ಈ ಒಂದು ಶಿಕ್ಷಣ ಸಂಸ್ಥೆ ಆರಂಭಗೊಂಡು ಸುಮಾರು 20ನೇ ವರ್ಷ 2006-07 ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭ, ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಂಥ ಈ ಶಿಕ್ಷಣ ಸಂಸ್ಥೆ ಬಹಳಷ್ಟು ಹೆಮ್ಮರವಾಗಿ ಬೆಳೆದು ನಿಂತು ಪುಣ್ಯ ವಿದ್ಯಾದೇಗುಲವಾಗಿ ಬಹಳಷ್ಟು ಮಕ್ಕಳಿಗೆ ವಿದ್ಯಾದಾನವನ್ನು ನೀಡಿ 20ನೇ ವರ್ಷಕ್ಕೆ ದೇವರ ಆಶೀರ್ವಾದ ಎಂಬಂತೆ ಅಪೇಕ್ಷಾ ಎನ್ನುವಂಥ ಹೆಣ್ಣು ಮಗು ಈ ಶಾಲೆಗೆ ಹೆಸರನ್ನು ರಾಜ್ಯದಲ್ಲೇ ತಂದುಕೊಟ್ಟು ಆ ಒಂದು ಹೆಮ್ಮೆಯನ್ನು ಗುರುತಿಸಿದ್ಲು. ಇದು ದೇವರ ಆಶೀರ್ವಾದ ಅಂತೇಳಿ ನಾನು ಮೊದಲಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಪೇಕ್ಷಳ ಮುಖಾಂತರ ಈ ಶಿಕ್ಷಣ ಸಂಸ್ಥೆಗೆ ದೇವರ ಆಶೀರ್ವಾದ ಬಂದಿದೆ. ರಾಜ್ಯದಲ್ಲೇ ಒಂದು ಗುರುತಿಸ್ತಕ್ಕಂಥ ಹೆಮ್ಮೆ ನಮ್ಮ ಈ ಒಂದು ಶಿಕ್ಷಣ ಸಂಸ್ಥೆಗೆ ಬಂದಿದೆ. ತಾವು ನೋಡ್ಬೋದು, ಹಾಗೆಯೇ ಉನ್ನತ ಶ್ರೇಣಿಯಲ್ಲಿ ಪಡೆದಂಥ 19 ವಿದ್ಯಾರ್ಥಿಗಳು ಕೂಡ ಅವರಿಂದಲೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ಇವತ್ತು ಡಿಸ್ಟಿಂಕ್ಷನನ್ನು ಪಡೆದು ಅವರಿಂದ ಕೂಡ ಒಳ್ಳೆಯ ಹೆಸರನ್ನು ಗಳಿಸಿದೆ. ಹಾಗೆಯೇ ಸಾನ್ವಿ 612 ಅಂಕವನ್ನು ಗಳಿಸಿ ಅಪೇಕ್ಷೆಗಳಿಗಿಂತ 4 ಅಂಕ ಕಮ್ಮಿ ಬಂದರೂ ಕೂಡ ಅವಳು ಕೂಡ ಅವಳ ಸಾಧನೆ ತಮ್ಮೆಲ್ಲರ ಒಂದು ಸಾಧನೆಗೆ ಪೂರಕವಾಗಿ
ಖಂಡಿತವಾಗಿ ಕೂಡ ಈ ಒಂದು ಗರಿ ಪತಾಕೆಯನ್ನು ಏರಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ 100ಕ್ಕೆ 100 ಫಲಿತಾಂಶ ಬಂದಂಥ ಈ ಶಿಕ್ಷಣ ಸಂಸ್ಥೆಗೆ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ನಾನು ಶುಭ ವಂದನೆಗಳು, ಶುಭ ಹಾರೈಕೆಗಳನ್ನು ನೀಡ್ತಾ ಇದ್ದೇನೆ. ಬಂಧುಗಳೇ, ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ಭಾಗ್ಯವಂತರು. ನಿಮ್ಮ ಅಪ್ಪ ಅಮ್ಮನಿಗೆ ನಾನು ಮೊದಲು ವಂದಿಸ್ತಾ ಇದ್ದೇನೆ. ಇವತ್ತು ಈ ಶಿಕ್ಷಣ ಸಂಸ್ಥೆಗೆ ತಮ್ಮನ್ನು ಹಾಕಿದ್ದಾರೆ. ಇಂಥ ವಿದ್ಯಾದೇಗುಲಲ್ಲಿ ತಮಗೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮ ತಂದೆ ತಾಯಿಗಳಿಗೂ ಕೂಡ, ತಮಗೆ ಪ್ರೇರಣಾ ಶಕ್ತಿಯಾಗಿದ್ದಂಥ ನಿಮ್ಮ ತಂದೆ ತಾಯಿಗೂ ಕೂಡ ನಾನು ನಮಿಸ್ತಾ ಇದ್ದೇನೆ. ಹಾಗೆ ನಿಮಗೆ ಕಲಿಸಿದಂತಹ ಗುರುಗಳು ನಿಮ್ಮ ಬಗ್ಗೆ ಇದ್ದು 100ಕ್ಕೆ 100 ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಫಲಿತಾಂಶ ಬರಬೇಕಿದ್ರೆ ಸಮಾನವಾಗಿ ಭೇದ ಭಾವ ಇಲ್ಲದೆ ಒಂದು ತರಗತಿಯಲ್ಲಿ ಶಿಕ್ಷಕರು ಪಾಠ ಮಾಡುವಾಗ ಅಪೇಕ್ಷಳಿಗೆ ಬೇರೆ, ಸಾನ್ವಿಗೆ ಬೇರೆ ಅಂತ ಅವರು ಕಲಿಸಲಿಲ್ಲ. ನಿಮಗೆ ಎಲ್ಲರಿಗೂ ಕೂಡ 79 ಮಕ್ಕಳು ಒಟ್ಟಿಗೆ ಒಂದು ತರಗತಿಯಲ್ಲಿ ಕೂತಾಗ ಒಂದೇ ರೀತಿಯಲ್ಲಿ ತಮಗೆ ಶಿಕ್ಷಣವನ್ನು ನೀಡಿದ್ದಾರೆ ಅವರು. ಹಾಗಾಗಿ ಕೆಲವರು ಜಾಸ್ತಿ ಅವರವರ ಸ್ವಪ್ರಯತ್ನದಿಂದಲೂ ಕೂಡ ಇದರಲ್ಲಿ ಅವಕಾಶಗಳು. ಈಗ ಅಪೇಕ್ಷಾ ರ್ಯಾಂಕ್ ಬರಲಿಕ್ಕೆ ಅವಳ ಸ್ವಪ್ರಯತ್ನವೂ ಕೂಡ ಅದರಲ್ಲಿದೆ. ಸಾನ್ವಿ ಅವಳು ಜಾಸ್ತಿ ಪ್ರಯತ್ನ ಮಾಡಿದ್ದಾಳೆ. ಆದರೆ ನಿಮಗೆ ವಿಶೇಷತೆ ಏನು ಅಂತ ಹೇಳಿದರೆ 100ಕ್ಕೆ 100 ಫಲಿತಾಂಶ ಬರಬೇಕಿದ್ರೆ ಇದಕ್ಕೆ ಶಿಕ್ಷಕರ ಪಾತ್ರ ಬಹಳಷ್ಟಿದೆ ಅಂತ ನಾನು ಹೇಳಿಕೆ ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಹಾಗಾಗಿ ಈ ವರ್ಷ ಕೂಡ ತಾವು ಕೂತಿದ್ದೀರಿ, ಈ ವರ್ಷ ಸಂಭ್ರಮಿಸ್ತಾ ಇದ್ದೀರಿ. 10ನೇ ಕ್ಲಾಸ್ ಅಂತೇಳಿ ಏನು ಹೆದರಬೇಕಿಲ್ಲ. ಬಹಳಷ್ಟು ಲವಲವಿಕೆಯಿಂದ ಇದ್ದು ತಾವು ಒಂದು ಉತ್ಸಾಹಯುಕ್ತರಾಗಿ ಬಹಳಷ್ಟು ಶ್ರದ್ಧೆಯಿಂದ ಖಂಡಿತವಾಗಿ ಕೂಡ ತಮಗೆ ಕಲಿಸಿದಂಥ ಶಿಕ್ಷಕರು ಈ ವರ್ಷದ ಮಕ್ಕಳು ಹೇಗೆ ತೆಗೆದರು ಹಾಗೆ ತಾವು ಕೂಡ ಪ್ರೋತ್ಸಾಹದಾಯಕ ಹೋಗಿದಾಗ ಖಂಡಿತವಾಗಿ ಕೂಡ ಇದರಲ್ಲಿ ಬರುವ ವರ್ಷ ತುಂಬ ಅಪೇಕ್ಷೆಗಳು 2-3 ಅಪೇಕ್ಷೆ ಬರಲಿಕ್ಕೆ ಖಂಡಿತವಾಗಿ ಕೂಡ ಸಾಧ್ಯ ಇದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಆ ದೇವರ ಆಶೀರ್ವಾದದಿಂದ ಖಂಡಿತವಾಗಿ ಕೂಡ ಮುಂದಿನ ವರ್ಷ ಕೂಡ ನಮ್ಮ ಶಾಲೆಗೆ ರ್ಯಾಂಕ್ ಬರ್ತಕ್ಕಂಥ ಒಂದು ಕೆಲಸ ಕಾರ್ಯ ತಮ್ಮಿಂದ ಆಗಲಿ ಅಂತೇಳಿ ನಾನು ದೇವರಲ್ಲಿ ಬೇಡಿಕೊಂಡು ತಮಗೂ ಕೂಡ ಶುಭ ಹಾರೈಸಿಕೊಂಡು ಬರ್ತೀರಲ್ಲ ಖಂಡಿತ. ಹಾಗಾಗಿ 100ಕ್ಕೆ 100 ಫಲಿತಾಂಶವನ್ನು ತರುವ ಮುಖಾಂತರ ಶಿಕ್ಷಣ ಸಂಸ್ಥೆ ಕೂಡ ರ್ಯಾಂಕನ್ನು ಕೂಡ ಗಳಿಸುವ ಮುಖಾಂತರ ನಮ್ಮೆಲ್ಲರ ಶುಭ ಹಾರೈಕೆ ನಿಮ್ಮ ಮೇಲಿದೆ. ನಿಮ್ಮ ಪ್ರಯತ್ನಗಳು ಮುಂದುವರಿಯಲಿ ಅಂತೇಳಿ ಕೂಡ ನಾನು ಶುಭ ಹಾರೈಸ್ತಾ ಇದ್ದೇನೆ. ಎರಡನೇದಾಗಿ ಈ ಶಿಕ್ಷಣ ಸಂಸ್ಥೆ ನಿಜವಾಗಿ ಕೂಡ ಈ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲ ಅವಕಾಶಗಳಿವೆ. ನಾವು ನೋಡಿದ ಹಾಗೆ ಹತ್ತಿರದಿಂದ ನೋಡಿದ ಹಾಗೆ ಎಲ್ಲ ರೀತಿಯ ತಮ್ಮ ಪಠ್ಯದ ಜೊತೆಗೆ ವಿವಿಧ ಪಠ್ಯೇತರ ಚಟುವಟಿಕೆಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ತಮಗೆ ಯಾವ ರೀತಿಯಲ್ಲಿ ವೈಯಕ್ತಿಕವಾಗಿ ಪ್ರತಿಭಾವಂತರಾಗಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಈ ಶಿಕ್ಷಣ ಸಂಸ್ಥೆಯಲ್ಲಿ ಒದಗಿಸಿಕೊಟ್ಟಿದ್ದಾರೆ. ತಾವು ನೋಡ್ಬೋದು, ಮಂಗಳೂರಿಗೆ ಹೇಳ್ತಾರೆ ಬೇರೆ ಪ್ರೈವೇಟ್ ಕಾಲೇಜಸ್ ಬೇರೆ ಬೇರೆ ಇವತ್ತಿದೆ. ಅದರಲ್ಲಿ ತಾವು ನೋಡ್ಬೋದು, ಒಂದು ಮಕ್ಕಳನ್ನು ತಗೊಳ್ಬೇಕಿದ್ರೆ 95ಗಿಂತ ಎಬವ್ ಮಕ್ಕಳನ್ನು ತಗೊಳ್ತಾರೆ. ಇಲ್ಲಿ ಹೇಗೆ ತಾವು 35% ಬಂದ ವಿದ್ಯಾರ್ಥಿಗಳನ್ನು ಕೂಡ ಈ ಶಾಲೆ ಶಿಕ್ಷಣ ಸಂಸ್ಥೆ ಸೇರಿಸ್ತಾ ಇದೆ. ಹಾಗೆ ಕೆಲವರು ಫೀಸ್ ಕಟ್ತಾರೆ, ಅಪ್ಪ ಅಮ್ಮನಿಗೆ ಕಷ್ಟ ಇದ್ದರೆ ನಮ್ಮ ಶಿಕ್ಷಣ ಸಂಸ್ಥೆಯವರೇ ಅದನ್ನು ಭರಿಸ್ತಾರೆ. ಸಂತೋಷನ ಯಾವಾಗಲೂ ಕೂಡ ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ಹೇಳ್ತಾರೆ, ಇಷ್ಟು ಮಕ್ಕಳಿಗೆ ಫ್ರೀಯಾಗಿ ಇವತ್ತು ರಾಜಾರಾಮ್ ಭಟ್ರು ಓದಿಸ್ತಾ ಇದ್ದಾರೆ. ಇದು ವಾಸ್ತವ ಸತ್ಯ. ಖಂಡಿತವಾಗಿ ಕೂಡ ತಮ್ಮ ಮಕ್ಕಳಲ್ಲಿ ಅಪ್ಪ ಅಮ್ಮನ ಹತ್ರ ಸ್ವಲ್ಪ ಏನಾದರೂ ಫೀಸ್ ಕಟ್ಟಲಿಕ್ಕೆ ಕೊರತೆ ಆದರೂ ಕೂಡ ಯಾವುದನ್ನು ಕೂಡ ಫೋರ್ಸ್ ಮಾಡದೆ ಅವರೇ ಅದನ್ನು ನಿಭಾಯಿಸಿ ನಿಮಗೆ ಮಧ್ಯಾಹ್ನದ ಹೊತ್ತು ಅಕ್ಷರ ದಾಸೋಹ ಕಾರ್ಯಕ್ರಮ ಸರ್ಕಾರ ಇವತ್ತು ಸರ್ಕಾರಿ ಶಾಲೆಗಳಿಗೆ ಅಕ್ಷರ ದಾಸೋಹ ಕಾರ್ಯಕ್ರಮ ಕೊಟ್ಟಿದೆ, ಸರ್ಕಾರದಿಂದ ಬರ್ತದೆ. ಆದರೆ ನಮ್ಮ ಶಾಲೆ ಈ ಶಾಲೆಗೆ ಅಧ್ಯಕ್ಷರೇ ತಮ್ಮ ಅನ್ನದಾಸೋಹ ಕಾರ್ಯಕ್ರಮವನ್ನು ತಮಗಾಗಿ ಇವತ್ತು ನೀಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ಅವರಿಗೆ ಅದಕ್ಕಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಮಧ್ಯಾಹ್ನದ ಹೊತ್ತು ನಿಮಗೆ ಆ ನೀಡುವಂತಹ ಬಿಸಿ ಅನ್ನ, ಆ ಸಾರು ಏನಿದೆ ಅದು ನಿಮಗೆ ಸಣ್ಣದಾಗಿ ಕಾಣ್ಬೋದು ಮಕ್ಕಳೇ, ಆದರೆ ನಿಮ್ಮ ಪ್ರತಿಭಾವಂತಿಗೆ ನಿಮಗೆ ವೈಯಕ್ತಿಕವಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಬೆಳೀಲಿಕ್ಕೆ ಆ ಮಧ್ಯಾಹ್ನದ ಹೊತ್ತಿನ ಬಿಸಿ ಅನ್ನ ಏನು ತಮಗೆ ಸಾಂಬಾರು ಸಿಗ್ತದೆ ಅದು ನಿಜವಾಗಿ ಕೂಡ ತಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಯಾಕೆ ಹೇಳ್ತೇನೆ ಅಂತೇಳಿದರೆ, ನಾವು ಓದುವಾಗ
ಈಗ ವೇದಿಕೆಯಲ್ಲಿ ಇವತ್ತು ಬಹಳಷ್ಟು ಗಣ್ಯರಿದ್ದೀರಿ. ನಾವೆಲ್ಲ ಓದ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಮ್ಮ ನಮಗೆ ಹಿಂದಿನ ದಿನದ ತಂಗಳನ್ನವನ್ನು ಬಿಸಿ ಮಾಡಿ ಕೊಡ್ತಾ ಇದ್ರು. ನಾವು ಅದರಲ್ಲೇ ಓದಿ ಬಂದವರು. ಆಗ ನಮಗೆ ಈ ಕಾರ್ಯಕ್ರಮಗಳು ಎಂಥದ್ದು ಕೂಡ ಇರಲಿಲ್ಲ. ಆದರೆ ಇವತ್ತು ನಿಮಗೆ ನೀವು ಭಾಗ್ಯವಂತರು, ಪುಣ್ಯವಂತರು ಅಂತ ನಾನು ಮಕ್ಕಳಿಗೆ ಹೇಳ್ತಾ ಇದ್ದೇನೆ. ಹಾಗಾಗಿ ಇಂಥ ಒಂದು ಎಲ್ಲವನ್ನು ಕೂಡ ಅಕ್ಷರ ದಾಸೋಹ ಕಾರ್ಯಕ್ರಮ, ವಿವಿಧ ರೀತಿಯ ಚಟುವಟಿಕೆಗಳು, ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲವನ್ನು ಕೊಡುವ ಈ ಶಿಕ್ಷಣ ಸಂಸ್ಥೆಗೆ ತಾವು ಅಭಾರಿಗಳಾಗಿದ್ದೀರಿ. ಇದರ ಜೊತೆಗೆ ನೀವು ನೀಡಬೇಕಾದದಿಷ್ಟೇ ಬದುಕಿನ ಶಿಕ್ಷಣವನ್ನು ಕೂಡ ತಾವು ಕಲಿಯಬೇಕು ಮಕ್ಕಳೇ. ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ನೋಡಿದ ಹಾಗೆ ಇಲ್ಲಿಯ ಮಕ್ಕಳು ಬದುಕಿನ ಶಿಕ್ಷಣವನ್ನು ಕೂಡ ತಾವು ಕಲಿತಾ ಇದ್ದೀರಿ. ಮಾನವೀಯ ಗುಣಗಳು ನಮಗೆ ಬಹಳಷ್ಟು ಮುಖ್ಯ. ಇವತ್ತು ನಾವು ವಿದ್ಯಾವಂತರು ಹೆಚ್ಚೆಚ್ಚು ಆದಾಗ ಮಾನವೀಯತೆಯನ್ನು ಕೂಡ ಕೆಲವು ಸಂದರ್ಭದಲ್ಲಿ ಕಳೆದುಕೊಳ್ತಾರೆ. ಹಾಗೆ ಆಗಬಾರ್ದು. ನಾವು ಹೆಚ್ಚು ವಿದ್ಯಾವಂತರಾದಾಗ ನಮ್ಮಲ್ಲಿ ಮಾನವೀಯ ಮೌಲ್ಯಗಳು ಕೂಡ ಬೆಳಿಬೇಕಾಗ್ತದೆ. ಬದುಕಿನ ಶಿಕ್ಷಣವೂ ಕೂಡ ನಮ್ಮಲ್ಲಿ ಇರಬೇಕಾಗ್ತದೆ. ಇವತ್ತು ಒಂದು ಹಂತದವರೆಗೆ ನಿಮ್ಮನ್ನು ತಿದ್ದಿ ತೀಡಿ ಈ ವಯಸ್ಸಿಗೆ ನಿಮ್ಮನ್ನು ಕಾಲೇಜಿಗೆ ಕಳಿಸ್ತಾರೆ. ಕೆಲವರು ಇಲ್ಲೇ ಬರ್ತೀರಿ, ಇನ್ನು ಹೊರಗಡೆ ಹೋಗ್ತೀರಿ. ಆದರೆ ನೀವು ಹೊರಗಡೆ ಹೋಗುವಾಗ ಇಲ್ಲಿಯ ಯಾವುದೇ ಒಂದು ತಮಗೆ ಇಲ್ಲಿ ಕಲಿಸಿದಂಥ ಏನೆಲ್ಲ ಒಳ್ಳೊಳ್ಳೆ ನೀತಿ ಪಾಠಗಳಿದೆ, ಪ್ರೇಯರ್ ಇದೆ, ದಿನ ನೀವು ಮನೆಯಲ್ಲಿ ಅದನ್ನು ಮಾಡಿ. ಯಾಕಂತೇಳಿದರೆ ನನ್ನ ಮಗಳು ಇಲ್ಲೇ ಓದಿದವಳು, ಅದಕ್ಕೆ ಅವಳು ಈಗಲೂ ಮಾಡ್ತಾಳೆ ಪ್ರೇಯರ್. ನಿಜವಾಗಿ NITKಯಲ್ಲಿ ಕೂಡ ಇವತ್ತು ಸೀಟನ್ನು ಪಡೆದ್ಲು. ನಾನು ಅವಳ ತಾಯಿಯಾಗಿ ಹಿಂದುಗಡೆಯಿಂದ ಹೇಳುದು, ಇಲ್ಲಿ ಕಲಿತ ಆ ಒಂದು ಅವಳ ಹತ್ರ ಶಿಸ್ತು ಕೂಡ ಇದೆ. ಹಾಗಾಗಿ ನಾನು ಹೇಳುದು, ಇವತ್ತು ನಿಮಗೂ ಕೂಡ ಅಂತಹ ಮುಂದಿನ ದಿನಗಳು ಒಳ್ಳೊಳ್ಳೆ ಕ್ಷೇತ್ರ. ಇವತ್ತು NITK ಅಂಥದ್ರಲ್ಲೆಲ್ಲ ಸೀಟ್ ಪಡೀರಿ, ಫ್ರೀಯಾಗಿ ಜಾಬ್ಗಳು ಸಿಗ್ತದೆ. ಇವತ್ತು ಬಹಳಷ್ಟು ಅವಕಾಶ ಇದೆ ಮಕ್ಕಳೇ. ನೀಟ್ ಬರೆಯಿರಿ. ಇವತ್ತು ಯಾರು ಪ್ರತಿಭಾವಂತ ಮಕ್ಕಳಿದ್ದಾರೆ ಉಚಿತವಾಗಿ ಇಂಜಿನಿಯರಿಂಗ್ ಪ್ರವೇಶ ಇದೆ, ಮೆಡಿಕಲ್ ಪ್ರವೇಶ ಇದೆ. ಹೆಚ್ಚು ಇವತ್ತು ಕಿರಣ್ ದಾಸ್ ಗಟ್ಟಿ ಅವರ ಮಗಳು, ಇವತ್ತು ಅವರೇ ಕೇಳಿ, ಅವರ ಮಗಳಿಗೆ ಒಂದು ಮೆಡಿಕಲ್ MD ಎಲ್ಲ ಮಾಡಿದ್ರು. 1,1,4 ಲಕ್ಷದಲ್ಲಿ ಅವರ ಮಗಳಿಗೆ ಫಸ್ಟ್ ಮೆಡಿಕಲ್, ಮೊನ್ನೆ MD ಕೂಡ ಅವಳು ಮೆರಿಟಲ್ಲಿ ಪಡೆದ್ಲು. ಆದರೆ ಇವತ್ತು ಅಂತ ತುಂಬ ಅವಕಾಶ ಇದೆ. ತುಂಬ ಅಪ್ಪ ಅಮ್ಮನ ಹತ್ರ ದುಡ್ಡು ಬೇಕು ಅಂತ ಏನಿಲ್ಲ. ತಾವು ಪ್ರತಿಭಾವಂತರಾದರೆ ಖಂಡಿತವಾಗಿ ಕೂಡ ನಿಮಗೂ ಕೂಡ ನಿಮ್ಮದೇನು ಉದ್ದೇಶ ಇದೆ, ಡಾಕ್ಟ್ರು, ಇಂಜಿನಿಯರ್ಸ್, ಬೇರೆ ಬೇರೆ ಹುದ್ದೆಗಳು ಬಹಳಷ್ಟಿದೆ. CA ಆಗ್ಬೋದು, ಬ್ಯಾಂಕಿಂಗ್ ಕ್ಷೇತ್ರ ಹೋಗ್ಬೋದು, ಬೇರೆ ಬೇರೆ ಟೀಚರ್ ಆಗ್ಬೋದು, ಒಳ್ಳೆ ಟೀಚರ್ಸ್ ಆಗ್ಬೋದು. ಒಳ್ಳೊಳ್ಳೆ ನೀವು ಮುಂದಕ್ಕೆ ಬನ್ನಿ. ಆಗ ಖಂಡಿತವಾಗಿ ಕೂಡ ನಿಮ್ಮ ಈ ಅವಕಾಶವನ್ನು ತಾವು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಜೀವನ ಈಗಲೇ ನೀವು ದೃಢ ಮನಸ್ಸಿನಿಂದ ಸ್ವ ಇಚ್ಛೆಯಿಂದ ನೀವು ಮುಂದೆ ಬಂದಾಗ ನಿಮ್ಮ ಕಲಿಸಿದ ಗುರುಗಳಿಗೂ ನಿಮ್ಮ ಮೇಲೆ ಭರವಸೆ ಇಟ್ಟಂಥ ನಿಮ್ಮ ಅಪ್ಪ ಅಮ್ಮನಿಗೂ ಖಂಡಿತವಾಗಿ ಇಂತಹ ಶಿಕ್ಷಣ ಸಂಸ್ಥೆ ಕೂಡ ನೀವು ದೊಡ್ಡ ಗೌರವವನ್ನು ಕೊಟ್ಟಂತಾಗ್ತದೆ. ರಾಜಾರಾಮ್ ಭಟ್ರವರ ಒಂದು ಕನಸಿದೆ, ಯಾವಾಗಲೂ ಹೇಳ್ತಾರೆ ಈ ಶಾಲೆಯ ಮಗು ಒಂದು DC ಆಗಬೇಕು ಅಂತ. ಖಂಡಿತ ಆಗ್ತಾರೆ ಸರ್. ಈ ಶಾಲೆಯ ಮಗು ಒಂದು IAS ಪಾಸ್ ಆಗಲಿ. ನಿಮಗೆ ಖಂಡಿತ ಮುಂದಿನ ದಿನದಲ್ಲಿ ಏನಾದರೂ ಕೋಚಿಂಗ್ IAS ಬೇಕಿದ್ರೆ ನಮ್ಮ ಸಹಕಾರ ಕೂಡ ನಿಮಗೆ ಖಂಡಿತ ಸದಾ ನೀಡ್ತೇವೆ. ನೀವು ಮುಂದಕ್ಕೆ ನಮ್ಮಲ್ಲಿ ಕೂಡ ಭೇಟಿಯಾಗಿ ಖಂಡಿತ ಇಂಥ ಅವರ ಏನು ಕನಸಿದೆ, ಈ ಶಾಲೆಯ ಮಗು ಒಂದು IAS ಪಾಸ್ ಆಗಿ DC ಆಗಿ ಬರಬೇಕು ಅಂತ, ಅದು ನಿಮ್ಮ ಕನಸಾಗಬೇಕು. ಅದನ್ನು ನನಸು ಮಾಡುವವರು ತಾವಾಗಿದ್ದೀರಿ. ಹಾಗಾಗಿ ನಾವು ನಮ್ಮನ್ನು ಫಸ್ಟ್ ಪ್ರೀತಿಸಬೇಕು. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿರುವಾಗ ನಮ್ಮನ್ನು ನಾವು ಫಸ್ಟ್ ಪ್ರೀತಿಸಿದಾಗ, ನಾವು ಮುಂದೆ ಬರುವಂತಹ ಯೋಚನೆಗಳನ್ನು ಇಟ್ಟುಕೊಂಡಾಗ ಖಂಡಿತವಾಗಿ ಕೂಡ ನಾವು ಉತ್ತಮ ಸತ್ಪ್ರಜೆಗಳಾಗಲಿಕ್ಕೆ ಸಾಧ್ಯ ಎನ್ನುವಂತಹ ನೆಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಹಾರೈಸಿ 100ಕ್ಕೆ 100 ಫಲಿತಾಂಶ ಕೊಟ್ಟಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ರ್ಯಾಂಕ್ ಪಡೆದಂಥ ಅಪೇಕ್ಷೆಗಳಿಗೂ, ಡಿಸ್ಟಿಂಕ್ಷನ್ ಬಂದ ವಿದ್ಯಾರ್ಥಿಗಳು ತಮ್ಮ ಶ್ರಮಶಕ್ತಿಯಿಂದ ತಾವೆಲ್ಲರೂ ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ, ಈ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಬಹಳಷ್ಟು ಅತ್ಯುತ್ತಮ ರೀತಿಯಿಂದ ತಾವೆಲ್ಲರೂ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಈ ಕಾಲೇಜನ್ನು ಶಿಕ್ಷಣ ಸಂಸ್ಥೆಯನ್ನು ತಾವು ಬಿಟ್ಟು ಹೋಗ್ತಾ ಇದ್ದೀರಿ. ನಿಮ್ಮೆಲ್ಲರ ಬಾಳು ಒಳ್ಳೆಯದಾಗಲಿ, ಶುಭವಾಗಲಿ. ಆ ದೇವರ ಆಶೀರ್ವಾದ ನಾವೆಲ್ಲರೂ ನಂಬಿಕೊಳ್ತಕ್ಕಂಥ ಶಕ್ತಿ ನಮ್ಮ ಮುಂದಿರಲಿ ಅಂತ ಹೇಳಿಕೊಂಡು, ನಮಗೂ ನಿಮಗೂ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಿಕ್ಷಣ ಸಂಸ್ಥೆಗೂ ತಮಗೂ ನಾನು ವಂದಿಸಿಕೊಂಡು, ನನ್ನಿಂದ ಖಂಡಿತವಾಗಿ ಕೂಡ ಎಂಥ ಸಹಕಾರ ವಿದ್ಯಾರ್ಥಿಗಳೇ ಬೇಕು ನಾನು ಮಾಡಲಿಕ್ಕೆ ನಿಮ್ಮ ಜೊತೆ ಇದ್ದೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ತರಗತಿಯಲ್ಲಿ ಇವರಿಗೆ ಬಹುದೊಡ್ಡ ಜವಾಬ್ದಾರಿ ಉಂಟು. ಯಾಕಂದರೆ ಇದು ಮತ್ತೆ ಕಡಿಮೆ ಆಗದ ಹಾಗೆ ನೋಡಿಕೊಳ್ಳಬೇಕು. ರ್ಯಾಂಕ್ ಬರಬೇಕು. ಬರುವ 2026
ಜೂನ್ 10ನೇ ತಾರೀಕಿಗೆ ಮತ್ತೆ ಇವರನ್ನು ಕೂಡ ಭರಿಸಬೇಕು. ರ್ಯಾಂಕ್ ಬರುವುದು ಮಾತ್ರ ಅಲ್ಲ, ಇವರನ್ನು ಕೂಡ ಭರಿಸಬೇಕು. ಆ ಜವಾಬ್ದಾರಿ ನಿಮಗೆ ಇದೆ ಮಕ್ಕಳೇ. ಯಾಕಂದರೆ ಈ ಅಭಿನಂದನೆ ಇದೆಲ್ಲ ನಿಮ್ಮ ವಿದ್ಯಾಸಂಸ್ಥೆ ಹಾಗೂ ವಿದ್ಯಾರ್ಥಿಗಳ ಭಾವನೆಯ ಕೊಂಡಿಯನ್ನು ಗಟ್ಟಿಗೊಳಿಸಲಿಕ್ಕಿರುವಂಥದ್ದು. ನೀವು ಇದನ್ನು ಮರಿಬಾರದು, ಈ ದಿನವನ್ನು ಮರಿಬಾರದು. ನಿಮ್ಮ ಶಾಲೆ ನಿಮ್ಮನ್ನು ಗೌರವಿಸಿದೆ. ಈಗ ಎಲ್ಲ ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಈ ನೆಲದಲ್ಲಿ ಮೊದಲು ಕಾಲಿಟ್ಟವರು ಹೀಗೆ ಬೆಳೆದು ಫಲ ಕೊಟ್ಟಿದ್ದೀರಿ. ಈ ಫಲ ಕೊಟ್ಟದ್ದಕ್ಕೆ ನಿಮಗೆ ನಾವು ಧನ್ಯವಾದ, ಅಭಿನಂದನೆ ಕೊಟ್ಟದ್ದು. ಈ ಅಭಿನಂದನೆ ಕೊಡುವಲ್ಲಿ ನಮಗೆ ಕೈ ಜೋಡಿಸಿದ್ದು ಸಂತೋಷಣ್ಣ. ಜೊತೆಗೆ ನಾವಿದ್ದೇವೆ, ಒಟ್ಟಿಗೆ ಮಾಡುವ ಇದನ್ನು ಕಾರ್ಯಕ್ರಮ ಅಂತ ಹೇಳಿ ಸಂತೋಷ್ ಕುಮಾರ್ ರೈ ಅವರು ಬೋಳಿ ಅವರು ಯಾವಾಗಲೂ ನಮ್ಮ ಜೊತೆಗಿರ್ತಾರೆ. ಇವತ್ತು ಇದರೊಂದು ನೇತೃತ್ವಕ್ಕೆ ಅವರದ್ದು ಪಾಲುದಾರಿಕೆ ಇದೆ. ಸಂತೋಷಣ್ಣ ಬರಬೇಕು, ವಿದ್ಯಾರ್ಥಿಗಳಿಗೆ ಅಭಿನಂದನೀಯ ಮಾತುಗಳನ್ನು ಹೇಳಬೇಕು ಎಂಬುದಾಗಿ. ಈ ಭೂಮಿ ಈ ಮಣ್ಣು ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮಿಗಳ ಪಾದಸ್ಪರ್ಶ ಮಂತದೆ, ಆಶೀರ್ವಾದ ಮಂತದೆ, ಶಿಲಾನ್ಯಾಸ ಆದ ಇನ್ನು ಈತ್ ಹೆಮ್ಮರವಾದ ಈತ್ ಮಲ್ಲ ಪುದರ್ ಬರೆಯರ ಕಾರಣಕರ್ತ ಸ್ವಾಮೀಜಿನ ಕಾರ್ಯಗಳು ಸಾಷ್ಟಾಂಗ ಅಡ್ಡಬಹುದು. ಇನ್ನಿತ ವೇದಿಕೆಗಳಲ್ಲಿ ನಮ್ಮ ಈ ಶಾಲೆದ ಸಂಚಾಲಕರು ಅತ್ಯಂತ ಖುಷಿತ ದಾದ ಬಣ್ಣನ ಕರಿಸತ್ತಿ 5ನೇ ರ್ಯಾಂಕ್ ಬೈದಾನೆ, ಈ ಸತಿ 10ನೇ ರ್ಯಾಂಕ್ ಬರ್ತಂದ್ರೆ ಶಾಲೆದ ಕೀರ್ತಿ ಕೇವಲ ಕೈರಂಗರ ಮಾತ್ರ ರಾಜ್ಯ ರಾಷ್ಟ್ರ ಮಟ್ಟದವರೆಗೂ ಗೊತ್ತಾಯರ ಕಾರಣಕರ್ತರ ಏನಂತ ನಮ್ಮ ರಾಜಾರಾಮಭಟ್ರನ ಕಾರ್ಯಗಳ ಸಾಷ್ಟಾಂಗ ಅಡ್ಡಬಹುದು. ವೇದಿಕೆರೆ ಪ್ರಿನ್ಸಿಪಾಲ್ ಕುಳಿದೇರಿ ಅರೆಗಳ ನಮಸ್ಕಾರ ಮಂತೊಂದು. ಕಟೀಲ್ದ ನಿವೃತ್ತ ಪ್ರಿನ್ಸಿಪಾಲ್ ನಮ್ಮ ಜಯರಾಮ್ ಪುಂಜೇರಿಲೇರಿ, ನಮ್ಮ ಎನ್ನ ಭಾರಿ ಪ್ರೀತಿದ ಸಹೋದರಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಇತ್ಯದ ಗೇರು ಬೀಜ ನಿಗಮದ ಕರ್ನಾಟಕ ರಾಜ್ಯ ಸರ್ಕಾರದ ನಿಗಮದ ಅಧ್ಯಕ್ಷರು ಎನ್ನ ಪ್ರೀತಿದ ಮಮತಕ್ಕ ಉಳ್ಳೇರು, ಕೈರಂಗಲ ಸೇವಾ ಸಹಕಾರಿ ಬ್ಯಾಂಕದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಎನ್ನ ಮಿತ್ರರು, ಕ್ಯಾಂಪ್ಕೋದ ಡೈರೆಕ್ಟರ್ ಏನಂಚನ ಚೌಟಿರು ನಮ್ಮೊಟ್ಟಿಗೊಳ್ಳೇರಿ, BJPದ ಜಿಲ್ಲೆದ ಕ್ಷೇತ್ರದ ಉಪಾಧ್ಯಕ್ಷರು ನಮ್ಮ ಸುಮನ ಹರೀಶ್ ಶೆಟ್ಟರು ಉಳ್ಳೇರಿ, ಕೈರಂಗಲ ಸೇವಾ ಸಹಕಾರಿ ಬ್ಯಾಂಕದ ಅಧ್ಯಕ್ಷರು, ಎನ್ನ ಭಾರಿ ಮಲ್ಲ ಮಾರ್ಗದರ್ಶಕರ ಏನಂಚನ ಮಾನಾಯಿಲೆ ನಮ್ಮೊಟ್ಟಿಗೊಳ್ಳೇರಿ, ಈ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು, ಎನ್ನ ಮಿತ್ರರೇ ಕಿರಣ್ ಗಟ್ಟಿಯಾಲ್ ಉಳ್ಳೇರಿ, ಈ ಶಾಲೆಯ ಅಭಿವೃದ್ಧಿಗೆ ಕೈಗೊಡ್ದು BJPದ ನಾಯಕರಾಯನಂಚಿನ ನಮ್ಮ ಸತ್ಯ ಭಟ್ರು ನಮ್ಮೊಟ್ಟಿಗೆಲ್ಲಿರಿ, BJPದ ನಾಯಕರಾಯನಂಚಿನ ನಂದರಾಜ್ ಶೆಟ್ಟರು ನಮ್ಮೊಟ್ಟಿಗೆಲ್ಲಿರಿ, ಹಿರಿಯರಿ ಸಾಮಾಜಿಕ ನೇತಾರರೇ ಸೇವಾ ಭಾರತಿ ನೆತ್ತ ನಿರಂತರವಾದ ಬೇಲೆ ಮಂತೊಂದಿಪ್ಪನಂಚಿನ ಸೇವೆ ಮಂತೊಂದಿಪ್ಪನಂಚಿನ ಚಂದ್ರಣ್ಣಿ ನಮ್ಮೊಟ್ಟಿಗೆಲ್ಲಿರಿ, ಗ್ರಾಮ ಪಂಚಾಯತ್ ಬಾಲಪುಣಿತ ಸದಸ್ಯರು, ಎನ್ನ ಮಿತ್ರರು ಶಶಿಯನ್ನೇ ಉಳ್ಳೇರಿ, ಪ್ರಖ್ಯಾತವೈನ ಸೋಮೇಶ್ವರ ಪುರಸಭೆತ ಉಪಾಧ್ಯಕ್ಷರು, ಅವು ಸಾಧಾರಣ ಕ್ಯಾಬಿನೆಟ್ ಲೆವೆಲ್ ಒಂಜಿ ಪುರಸಭೆತ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದನಲ್ಲ ಅವು ಭಾರಿ ಮಲ್ಲ ಪೋಸ್ಟು ಅಂಚಿನಾರಿ ಇಡೀ ನಮ್ಮೊಟ್ಟಿಗೆ ಬತ್ತು ಸೇರ್ತಾರೆ. ರವಿಶಂಕರ್ ಸೋಮೇಶ್ವರ, ಸಾಮಾಜಿಕವಾದ ಧಾರ್ಮಿಕವಾದ ಬೇಲೆ ಮಂದಿನ ರಮೇಶ್ ಗಟ್ಟಿಯಾಲ್ ನಮ್ಮೊಟ್ಟಿಗೆಲ್ಲರಿ. ಈ ಶಾಲೆದ ನಿತ್ಯ ನಿರಂತರವಾದ ಬೇಲೆ ಮಂತದ ಕರ್ನಾಟಕ ಪಜೀರ್ ತಾಲೂಕ್ ಪಂಚಾಯತ್ ಮೆಂಬರೇ ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕದ ನಿತ್ಯ ನಿರಂತರವಾದ ಬೇಲೆ ಒಂದು ಡೈರೆಕ್ಟರ್ ಆದಿತ್ಯ ನಂಚಿನ ನಮ್ಮ ನವೀನ್ ಪಾದಲ್ಪಾಡಿ ನಮ್ಮೊಟ್ಟಿಗೆಲ್ಲರು. ಎದುರು ಬಂಟ್ವಾಳ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಯಶವಂತನೆಲ್ಲೇರಿ, ಪಟ್ಲೇರು ಉಳ್ಳೇರಿ, ಐತೋಟಿಗೆ ಭಾಸ್ಕರನ್ನೆಲ್ಲೇರಿ, ನಿತಿನನ್ನೆಲ್ಲೇರಿ, ಹರೀಶನ್ನೆಲ್ಲೇರಿ, ಐತೋಟಿಗೆ ಹಿರಿಯರಾಯನ ಕೇಶವ ಭಟ್ರು ಉಳ್ಳೇರಿ, ನಮ್ಮ ಮಾಧ್ಯಮದ ಪತ್ರಿಕಾ ರಂಗದ ಮಾತ ಮಿತ್ರರು ಉಳ್ಳೇರಿ, ಒಟ್ಟಿಗೆ ಈ ಶಾಲೆದ ಅಧ್ಯಾಪಕ ವೃಂದದವರು ಮಾತ ಮ್ಯಾನೇಜ್ಮೆಂಟ್ದ ಮಾತ ಸದಸ್ಯರು ಕೇಂದ್ರ ಬಿಂದು ಜೋಕುಲು ನಿಕ್ಲು. ಈ ಶಾಲೆಗೆ 10ನೇ ರ್ಯಾಂಕ್ ಬರ್ತೇನೆ ಬಂದಾಗ ಅತ್ಯಂತ ಖುಷಿಯಾದ. ಆನ ಈ ಶಾಲೆಗೆ ಸರ್ಪ್ರೈಸ್ ಕೊರಡು ಎಂಗ್ಲು 100 ಜನ ಒಟ್ಟಿಗೆ ಬರ್ತದೆ. ಸಂಚಾಲಕರೇನೆ ಪ್ರಿನ್ಸಿಪಾಲರೇನೆ ಈ ಮಾತಾಡ ಮೀಟ್ ಆವಡು ತಿಕ್ಕೋಡು ಬಂದು ಲೆಕ್ಕಾಚಾರಡು ಕುಳದಿತ್ತ. 1 ದಿನ ಬೋಂಡು 2 ದಿನ ಬೋಂಡು 3 ದಿನ ಬೋಂಡು ಜನ ಸೇರು ನಂಚಿನ ಲಕ್ಷಣ ಇದ್ದಿದ್ದಾದ ಬಣ್ಣನ ಜೋಕ್ಲಿಗೆ ರಜೆ ಬಾಕಿ ದಕ್ಲೆ ಮಾತಾ ಜೋಕ್ಲಲ್ಲಿ ತಂದು ಬೇತೆ ಬೇತೆ ತಿಗಿಬೋದು. 1 ವಾರ ಬಕ್ಕ ಯಾನು ಸ್ವತಃ ಇದೇನೆ ಬಂದಾಗ ಸಂಚಾಲಕರು ಉಳ್ಳೇರು ಮಾತಾಡಲೇರು. ಅಪ್ಪಾಗ ಸಂಚಾಲಕರ ಪಂಡ ನಮ್ಮ ಶಾಲೆಗೆ ರ್ಯಾಂಕ್ ಬೈದಂದ್ರೆ ನಿಕ್ಲೆ ಅಭಿನಂದನೆ ನೆಕ್ಲೆ ಮಾತ ಅಭಿನಂದನೆ ಮನ್ಪೋಡು ಗೌರವ ಮನ್ಪೋಡು ಬಣ್ಣ ಓಳು ನಿಕ್ಲೇಂಡರಿ ಯಾನು ನಿರ್ಧಾರ ಮಂತ ಬೈತೇನೆ. ನಮ್ಮನೆ ಹಾಲುಂಡು ಬೋಲಿಯಾಡ್ರಿ ನಿಕ್ಲೆ ಮಾತೆರೆಲ್ಲತ್ತದೆ, ಊರ್ ಬೇಕಲೆಲ್ಲತ್ತದೆ, ಸಂಘ ಸಂಸ್ಥೆಯಲ್ಲಿರ್ತದೆ, ಬಾಕಿ ಶಾಲೆದ ಜೋಕುಲೆಲ್ಲತ್ತದೆ, ಭಾರಿ ಮಲ್ಲ ರೀತಿಯ ಮನ್ಪೋಡೊಂದು ಎನ್ನ ಮನಸ್ಸಿರ ಅಂದ್ರೆ ಈ ಶಾಲೆದ ಜೋಕುಲಿಗೆ ಈ ಶಾಲೆದೇ ಸನ್ಮಾನ ಮನ್ಪೋಡು, ಈ ಶಾಲೆದೇ ಗೌರವ ಮನ್ಪೋಡು, ಐನು ಬಾಕಿ ಜೋಕುಲು ತೂಡು ಅಪ್ಪಗ ಆ ಎಂಜಿನ ಮೀಟಾಯಿ ಕೊರೋಡು ಆ ಲಾಡು ಮಾತ ತಿನ್ನಗ ನೀವು ದಾದಿಕಿಂದ ಮಾತಾ ಜೋಕುಲು ಕೇಳಿದ್ರು ಮಮತಕ್ಕ. ಈ ಲಾಡು ದಾದಿಗೆ ಬಂದ ಶಾಲೆಗೆ ವಿಶೇಷವಾದ ರ್ಯಾಂಕ್ ಬೈದಂಡೆ
ಆ ರ್ಯಾಂಕ್ ಬೈದಿನ ಹಿಡಿದವರ ಎಂಕ್ಲು ಲಾಡು ಕೊಡ್ತೇವೆ ಲಾಡುದೇನು ಪಾಪನ್ ಪುಣಂಜಿ ಲೆಕ್ಕಾಚಾರ ತಿಕ್ಕೊಡು ಐಕೆ ಪೊರ್ಲುಡು ಒಂಜಿ ವ್ಯವಸ್ಥೆ ಅವಡು ಬಂದದ್ದು ರಾಜೇಶ್ವರ ಬಂಡ ಮಾತ ಶೋಕದೊಂಜಿ ವ್ಯವಸ್ಥೆ ಮನ್ಪ ಮಾರೆ ಎಲ್ಲ ನೀ ಸನ್ಮಾನ ಅಂಚ ಅನುಮತಿ ಸಂಚಾಲಕರೆಲ್ಲ ಪ್ರಿನ್ಸಿಪಾಲ್ ಹಿಡಿದು ಎತ್ತೊಂದು ದಾದ ಬಣ್ಣ ನನ್ನ ಯಾನೆ ಮೂಲು ಕರಿನ ಶಾಲಾ ನೆತ್ತ ಎಂಜಿನ ಸ್ಕೂಲ್ ದಾನಿ ಪಂಡದಿತ್ತ ಈ ಶಾಲೆಗೆ 5ನೇ ರ್ಯಾಂಕ್ ಬರ್ತದೆ ರಾಜ್ಯ ರಾಷ್ಟ್ರ ಮಟ್ಟರು ಪುದರ್ವೈದಿಂದ ಈ ಶಾಲೆಗೆ ವಾಲಿಬಾಲ್ ಕಬಡ್ಡಿ ನಿರಂತರವಾದ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟರು ಪುದರ್ವೈದಿಂದ ಈ ಸತ್ತಿಲ ದೇವರ ದಯಟು ನೆಕ್ ರ್ಯಾಂಕ್ ಬರೋಡು ರ್ಯಾಂಕ್ ಪಡೆಯೋಡು ಬಂದ್ಬಿಡು ಒಂಜಿ ಭಾವನೆ ಆ ವೇದಿಕೆ ಬಂತೆ ಆನ ಯಾನಪ್ಪ ಒಂಜಿ ಬರೋಡು ರಡ್ಡು ಬರೋಡು ರ್ಯಾಂಕ್ ಒಂಜಿ ಬರೋಡು ಅವು ಪನ್ನ ಟೈಮ್ ಇಂಜಿನ ಗೊತ್ತು ಯಾನ 10ನೇ ರ್ಯಾಂಕ್ ಬರ್ತಂಡೆ ಯಾನು ಇನಿ ನಿಕ್ಲೆ ಎದುರು ಪನ್ಪುನಿ ದಾದ ಪನ್ನ ಇನಿ ಆಕ್ಲೆಗೆ ಮಾತ್ರ ಸನ್ಮಾನ ಮನ್ಪುನಗ ನಿಕ್ಲೆ ಮೋನಿರಿ ಬತ್ತನಂಚಿನ ತಿಳಿಕೆ ನಿಕ್ಲೆ ಮೋನಿರಿತ್ತಿನಂಚಿನ ಖುಷಿ ನಿಕ್ಲೆನ ಆ ಕನ್ನಡಿತ್ತಿನಂಚಿನ ಛಲ ಎಂಕಿಲ್ಲ ಎಲ್ಲಂಜಿ ಬರ್ಪಿ ವರ್ಷ ಇಂಚಿನನೇ ಆ ಗೌರವನು ಸ್ವೀಕಾರ ಮನ್ಪೋಡು ನನ್ನ ಸತಾಯ ಗತ ಎಂಕಿಲ ಪ್ರಯತ್ನ ಮನ್ಸದು ಶಾಲೆದ ಅಧ್ಯಾಪಕರು ಅಂದಗೂ ಎಂಕ್ಲೆನ ಅಪ್ಪೆ ಅಮ್ಮೆ ಇಲ್ಲದಕ್ಲೆಗೆ ಎಂಕ್ಲೆನ ಶಾಲೆದ ಸಂಚಾಲಕರು ಈ ಶಾಲೆದ ಇಡೀ ಮ್ಯಾನೇಜ್ಮೆಂಟ್ ಕಮಿಟಿಗೆ ಪುದರ್ಕೊಂಡರೋಡು ಪನ್ಪುನ ಈ ಭಾವನೆ ನಿಕ್ಲೆ ಕನ್ನಡ ಗೋಜಿಂಡು ದೇವರಿ ನಿಕ್ಲೆ ಅನುಗ್ರಹ ಮನ್ಪಡು ಆ ಇರುವ ಜೋಕ್ಲೆಗೆ ಮೂಲ ಗೌರವ ಮನ್ಪುನಗ ಆ ಜೋಕ್ಲೆಗೆ ಒರಿ ಸಾಲ ಪಾಡ್ನಗ ಒರಿ ಮಾಲೆ ಪಾಡ್ನಗ ಒರಿ ಆಕ್ಲೆಗೆ ಎಂಜಿನ ನಮ್ಮ ಮೊಮೆಂಟೋ ಕೊರ್ನಾಗ ಅಕ್ಲೆ ಮೋನೇರಿ ಬತ್ತನಂಚಿನ ತಿಳಿಕೆ ಅಕ್ಲೆಗೆ ಮೋನೇರಿ ಬತ್ತನಂಚಿನ ಖುಷಿ ಅಕ್ಲೆ ಕನ್ನಡ ಬತ್ತನಂಚಿನ ಆ ಆನಂದ ಬಾಷ್ಪ ಆ ದೂರುಡು ಅಕ್ಲಿನ ಅಮ್ಮ ಪಪ್ಪ ಕೆಲವುದಕ್ಲು ಕುಳಿದಿತ್ತೇರೆ ಅಕ್ಲಿಗೆ ಆಪನಂಚಿನ ಖುಷಿ ಅಕ್ಲು ತಾಟಿ ಬಟ್ಟುನಂಚಿನ ಪೊರ್ಲು ಅಕ್ಲು ಪೊಟದೆಪ್ಪುನಂಚಿನ ಪೊರ್ಲು ಐನು ತೂಪುನಂಚಿನ ಭಾಗ್ಯ ಈ ಭಾಗ್ಯ ಬರೋಡು ನನ್ನ ನಿಕ್ಕಲಿ ಮಾತೆಲ್ಲ ಪ್ರಯತ್ನ ಬರೋಡು ನಿಂಜ ಪಾತೇರ್ಯರು ಭೂಪಜ್ಜಿ ಪಾತೇರ ರಾಜಾರಾಮ್ ಭಟ್ರು ಸಂಚಾಲಕ ಭಾರಿ ಶೋಕರು ಪಾತೇರ್ಯರು ನೆಕ್ ಪ್ರಯತ್ನ ಬೈದಿನಂಚಿನ ಈ ಶಾಲೆದ ಅಧ್ಯಾಪಕರು ಒಂದಾಗ ವಿಶೇಷವಾದ ಅಭಿನಂದನೆ ಕೊಡೋದು ನೆಕ್ ಪ್ರಯತ್ನ ಬೈದಿನಂಚಿನ ಜೋಕ್ಲಿಗೆ ವಿಶೇಷವಾದ ಅಭಿನಂದನೆ ಕೊಡೋದು ಶಾಲಾ ಸಂಚಾಲಕರ ಮ್ಯಾನೇಜ್ಮೆಂಟ್ ಕಮಿಟಿದ ಇಡೀ ಕಮಿಟಿದ ನಿರ್ತಿ ಸತಾಯ ಗತಾಯ ಪ್ರಯತ್ನ ಮಂತದ್ದು ಈ ಶಾಲೆಗೆ ಪುದರ್ಕೊಂಡದ್ದನ ಎತ್ತ ಕೆಲವು ಜನಗಳು ನೆಕ್ ವಿರೋಧ ಬಿರೇಲ್ ತೋಜ ಹೊಂದಿತ್ತೇರೆ ಆ ಶಾಲೆ ನಮ್ಮ ಏರೇರು ಬಿರೇಲ್ ತೋಜದಿರ ಆಕಲೆ ಪೂನ್ ಮಂತದ ಪಂಡ ತೂಲೆ ಶಾರದ ಗಣಪತಿ ಶಾಲೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ 10ನೇ ರ್ಯಾಂಕ್ ಬೈದಂಡೆ ಅತ್ಯಂತ ತಳಾಮಡ ಗ್ರಾಮಾಂತರ ಪ್ರದೇಶ ಜನ ಈ ಶಾಲೆ ನಿಖಿಲ್ ಎಂಚಿನ ಬಿರೇಲ್ ತೋಜ ನಾಡ ಇನಿ ನಿಖಿಲ 10 ಅವಕಾಶ ದೇವರು ಕೊಡ್ತಾರೆ ಸ್ವಾಮೀಜಿನ ಆಶೀರ್ವಾದ ನಿಖಿಲಿಗೆ ದೇವರನ ಮಾತ ಆಶೀರ್ವಾದವನ್ನು ನಿರಂತರವಾದ ಈ ಶಾಲೆಗೆ ರ್ಯಾಂಕ್ ಬರಡೆ ಕ್ರೀಡೆಲ್ಲ ಈ ಶಾಲೆಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಂತ್ರು ಬುಧರ್ ಬರಡೆ ಬಂದ ದೇವರ ಪ್ರಾರ್ಥನೆ ಮಂತಂದು ಪಾತೆರ ಅವಕಾಶ ಮಂತ ಕೊರನ ಮಾತ ನಿಖಿಲೆ ಉಡಲ್ದಿಂಜಿನ ಸುಲ್ಮೇಲೆ ಸಂದಾದ ಕೋಡ ಕೇವಲ 25 ಮಿನಿಟ್ ಅಂತ 25 ಮಿನಿಟ್ 53 ಜನಕ್ಕೂ ಫೋನ್ ಬಂದಿದೆ ಮಮತಕ್ಕ 40 ಜನ ವೈದ್ಯರು 3 ಜನ ಬರಿಯರ ಪಂಚಾಯತ್ ಕಾರಣಾಂತರರು ಹಣ ನಿಕ್ಲ ಮಿತಿ ಏತು ಪ್ರೀತಿಯಿಂದ 53 ಜನರು 41 ಜನ ಬರ್ತದೆ ನಿಕ್ಲೆಗೆ ಒಂಜಿ ಅಭಿನಂದನೆ ಕೊರ್ಪೇರಿ ಒಂದು ನಿಖಿಲಿಗೆ ತಿಕ್ಕುನಂಚಿನ ವಿಶೇಷವಾದ ಗೌರವ ಇಂಚಿನ ಗೌರವ ನಿತ್ಯ ನಿರಂತರವಾದ ದೇವರನ ಆಶೀರ್ವಾದ ಸ್ವಾಮೀಜಿನ ಆಶೀರ್ವಾದ ತಿಕ್ಕರೆ ಪಂಡದೆ ಎನ್ನ ಪಾತ್ರ ಉಂಟವೆ ಜೈ ಹಿಂದ್ ಜೈ ಕರ್ನಾಟಕ ಗಾಥೆ ಇದೇ ರೀತಿ ಇಮ್ಮಡಿ ವೇಗದಲ್ಲಿ ಮುಂದುವರಿಯಲಿ ಎನ್ನುವ ಆಶೆಯನ್ನು ವ್ಯಕ್ತಪಡಿಸ್ತಾ ಈಗ ಈ ಶಾಲೆ ಶಾರದಾ ಗಣಪತಿ ವಿದ್ಯಾ ಕೇಂದ್ರ ಏನು ಎಷ್ಟು ಈ ಕುರಿತಾಗಿ ಒಂದು ಹಾಡು ನಮ್ಮ ಈ ವರ್ಷದ 10ನೇ ತರಗತಿಯ ಓರ್ವ ಪ್ರತಿಭಾನ್ವಿತ ಗಾಯಕ ಶಾಲೆದು ಶಾರದ ಗಣಪತಿ ಶಾಲೆದು ಶಾರದ ಗಣಪತಿ ಶಾಲೆದು ನಮ್ಮ ಪುಣ್ಯ ಕೋಟಿಯ ಶಾಲೆದು ಎಲ್ಲ ವಿಷಯವ ಕಲಿಯೋಣ ಎಲ್ಲರೊಂದಿಗೆ ಕಲಿಯೋಣ ಎಲ್ಲ ವಿಷಯವ ಕಲಿಯೋಣ ಎಲ್ಲ ವಿಷಯವ ಕಲಿಯೋಣ ನಮ್ಮಯ ಪ್ರೀತಿಯ ಶಾಲೆ ಎನ್ನುವ ನಮ್ಮಯ ಪ್ರೀತಿಯ ಶಾಲೆ ಎನ್ನುವ ಭಾವನೆಯನ್ನು ತಳೆಯೋಣ ಶಾಲೆದು ಶಾರದ ಗಣಪತಿ ಶಾಲೆದು ನಮ್ಮ ಪುಣ್ಯ ಕೋಟಿಯ ಶಾಲೆದು ಸುತ್ತಲೂ ಹಸಿರಿನ ತಂಪು ಇದೆ ಹತ್ತಿರ ಗೋವಿನ ಗೋಪು ಇದೆ ಸುತ್ತಲೂ ಹಸಿರಿನ ತಂಪು ಇದೆ ಹತ್ತಿರ ಗೋವಿನ ಗೋಪು ಇದೆ ಇಂತಹ ಸುಂದರ ಪರಿಸರದಲ್ಲಿ
ಅಕ್ಷರ ಮಾತೆಗೆ ನಮಿಸೋಣ. ಶಾಲೆದು ಶಾಲೆದು ಶಾರದ ಗಣಪತಿ ಶಾಲೆದು 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 ನಮ್ಮ ಪುಣ್ಯ ಕೋಟಿಯ ಶಾಲೆದು. ಪಾಠದ ಜೊತೆಗೆ ಆಟವಿದೆ, ಬಿಸಿ ಬಿಸಿಯಾದ ಊಟವಿದೆ. ಪಾಠದ ಜೊತೆಗೆ ಆಟವಿದೆ, ಬಿಸಿ ಬಿಸಿಯಾದ ಊಟವಿದೆ. ಆಟವನಾಡಿ ಊಟವ ಮಾಡಿ, ಆಟವನಾಡಿ ಊಟವ ಮಾಡಿ ಸದೃಢರಾಗಿ ಬೆಳೆಯೋಣ. ಶಾಲೆದು ಶಾಲೆದು ಶಾರದ ಗಣಪತಿ ಶಾಲೆದು 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 ನಮ್ಮ ಪುಣ್ಯ ಕೋಟಿಯ ಶಾಲೆದು. ವಿವಿಧ ಕಲೆಗಳ ಕಳಿಸುವರೋ, ಕ್ರೀಡಾಲೋಕಕ್ಕೂ ಕಳಿಸುವರೋ. ವಿವಿಧ ಕಲೆಗಳ ಕಲಿಸುವರೋ, ಕ್ರೀಡಾಲೋಕಕ್ಕೂ ಕಳಿಸುವರೋ. ಅನುದಿನ ನಾವು ಸಾಧನೆ ಮಾಡಿ, ಅನುದಿನ ನಾವು ಸಾಧನೆ ಮಾಡಿ ಶಾಲೆಯ ಹೆಸರನ್ನು ಬೆಳಗೋಣ. ಶಾಲೆದು ಶಾಲೆದು ಶಾರದ ಗಣಪತಿ ಶಾಲೆದು 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 ಶಾರದ ಗಣಪತಿ ಶಾಲೆದು ನಮ್ಮ ಪುಣ್ಯ ಕೋಟಿಯ ಶಾಲೆದು ನಮ್ಮ ಪುಣ್ಯ ಕೋಟಿಯ ಶಾಲೆದು ನಮ್ಮ ಪುಣ್ಯ ಕೋಟಿಯ ಶಾಲೆದು. ಪುಣ್ಯಕೋಟಿ ಶಾಲೆಯಲ್ಲಿ ಕೆಲಸ ಮಾಡಬೇಕು ಎನ್ನುವ ತುಂಬು ಪ್ರೀತಿಯಿಂದ ಈ ಶಾಲೆಗೆ ಬಂದವ ನಾನು. ಈ ಶಾಲೆ ಮೇಲಿನ ತುಂಬ ಅಭಿಮಾನದಿಂದ ಯಾವುದೋ ಒಂದು ಕ್ಷಣ 4 ಸಾಲುಗಳು ಬರಬೇಕು ಅಂತಾಯಿತು. ಹಾಗಾಗಿ ಬರೆದಿದ್ದೇನೆ. ಈ ಹಾಡು ನಾನು ಬರೆದದ್ದು ಎನ್ನುವುದು ಅಹಂಕಾರದಿಂದಲ್ಲ, ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಇನ್ನು ಮುಂದೆ ಈ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದವರು ಮಾಜಿ ಅಧ್ಯಕ್ಷರು, ಕೈರಂಗಳ ಸೇವಾ ಸಹಕಾರಿ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಮಹೇಶ್ ಚೌಟ್ರು. ನಮ್ಮ ಕೆಸರುಗದ್ದೆ ಕಾರ್ಯಕ್ರಮಕ್ಕೆ, ಇತರ ಎಲ್ಲ ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರ ಕೊಡುವ ಮಹೇಶ್ ಚೌಟ್ರು ಹಿತನುಡಿ ಹೇಳಬೇಕೆ ಕೇಳ್ಕೊಳ್ತೇನೆ. ಇಲ್ಲಿ ಆಸೀನರಾಗಿರುವ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ವೇದಿಕೆ ಮುಂದಿರುವ ಆತ್ಮೀಯ ಮಕ್ಕಳೇ, ಇವತ್ತಿನ ಕೇಂದ್ರ ಬಿಂದು ಆಗಿದ್ದ ಪ್ರತಿಭಾವಂತ ಮಕ್ಕಳೇ, ಶಾಲೆಯ ಸಂಚಾಲಕರಿಗೆ ಅವರ ಮಗಳ ಮದುವೆಗಾರು ಇಷ್ಟು ಖುಷಿಯಾಗಿರಲಿಕ್ಕಿಲ್ಲ. ಅಷ್ಟು ಸಂಭ್ರಮಿಸ್ತಾ ಇದ್ದಾರೆ ಅವರು, ಅವರ ಮುಖದಲ್ಲಿ ನೋಡ್ತಾ ಇದೆ. ಆ ಸಂಭ್ರಮಕ್ಕೆ ನೀವೆಲ್ಲರೂ ಕಾರಣ. ಆ ಸಂಭ್ರಮವನ್ನು ನೀವು ತಗೊಂಡು ಹೋಗಿ ಈಗ ನಿಮ್ಮ ಮುಖದಲ್ಲಿ, ತುಂಬ ಮಕ್ಕಳ ಮುಖದಲ್ಲಿ ಈ ಅವರಿಗೆಲ್ಲ ಅಭಿನಂದನೆ ಮಾಡುವಾಗ ಬೇರೆ ಬೇರೆ ಥರದ ಒಂದು, ನಾನು ಆ ಮಟ್ಟಕ್ಕೆ ಹೋಗಬೇಕು ಅಂತ ಒಂದು ಆಸೆ ಬೆಳೆದಿದೆ ಅಂತ ಅನಿಸ್ತೇನೆ. ಅದನ್ನು ಬೆಳೆಸ್ಕೊಂಡು ಹೋಗಿ. ಯಾಕೆಂದರೆ ಈ ಗ್ರಾಮಾಂತರ ಮಟ್ಟದಲ್ಲಿ ಇಷ್ಟು ವ್ಯವಸ್ಥಿತವಾಗಿ ಶಾಲಾ ವಿದ್ಯೆಯನ್ನು ಕೊಡಬೇಕಾದ್ರೆ ಅದರ ಪರಿಶ್ರಮ ಪಟ್ಟವರು ಶಾಲಾ ಸಂಚಾಲಕರು. ನಿಮಗೆ ವಿದ್ಯೆ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಆಟೋಟದ ಒಟ್ಟಿಗೆ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆ. ಈಗ ನಾನು ರಾಜರಮಠರೆಲ್ಲ ಹೈಸ್ಕೂಲಿಗೆ ಹೋದವರಿದೆ. ಆ ಕಾಲದಲ್ಲಿ ಈಗ ಹೇಳಿದರು, ಹಿಂದಿನ ದಿನದ ಅನ್ನ ಕೊಂಡೋಗ್ತಿದ್ದೆವು ಅಂತ. ಬೆಳಿಗ್ಗೆ ತಗೊಂಡೋದ ಅನ್ನ ಮಧ್ಯಾಹ್ನ ಆಗುವ ತಣ್ಣಗಾಗ್ತದೆ, ಅದನ್ನೇ ಊಟ ಮಾಡ್ತಿದ್ದೆವು. ಆದರೆ ಖುಷಿ ಇತ್ತು ನಮಗೆ ಆ ಊಟದ ಅನ್ನದಲ್ಲಿ. ನಿಮಗೆ ಬಿಸಿ ಊಟದಲ್ಲಿ ಖುಷಿ ಇರಲೇಬೇಕು. ಯಾಕಂದರೆ ಅಷ್ಟು ಕಷ್ಟದ ದಿನಗಳಲ್ಲಿ ಈ ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಪಡೆದಿದ್ದಾರೆ. ಆಗ ಇದ್ದದ್ದು ಈ ಪ್ರದೇಶದಲ್ಲಿ ಒಂದೇ ಒಂದು ಹೈಸ್ಕೂಲು, ಬೇರೆ ಯಾವುದಿರಲಿಲ್ಲ. ಅದು ನಮ್ಮ ಶಾಲೆ ಅಂತ ಇತ್ತು. ದಯವಿಟ್ಟು ಮಕ್ಕಳೇ, ಇದು ನಮ್ಮ ಶಾಲೆ ಅಂತ ಒಂದು ನಿಮ್ಮಲ್ಲಿ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ. ಯಾಕಂದರೆ ನೀವು ಮುಂದಿನ ಪ್ರಜೆಗಳಾಗೋದು ಈ ಶಾಲೆಯ ಮಾರ್ಗದರ್ಶನದಿಂದ, ಈ ಶಾಲೆಯ ವಿದ್ಯೆಯಿಂದ. ನಮ್ಮ ಶಾಲೆ, ನಾವು ಕಲಿತ ಶಾಲೆ, ನಮ್ಮ ಅಧ್ಯಾಪಕರು, ನಮ್ಮ ಹಿರಿಯರು ಅಂತ ಒಂದು ವರ್ತನೆಯನ್ನು ಮಾಡಿಕೊಂಡು ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಆಯಿತು. ಒಂದು ಶುಭ ವಿಷಯ ಏನು ಅಂತ ಹೇಳಿದರೆ, ಈ ಶಾಲೆಗೆ 10ನೇ ರ್ಯಾಂಕ್ ಪಡೆದಂಥ ಅಪೇಕ್ಷೆಗಳಿಗೆ ನಮ್ಮ ಕ್ಷೇತ್ರದ ಶಾಸಕರು, ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರು ಅವಳ ಹತ್ರ ಮಾತಾಡಿ ನಿಮಗೆ ಉಚಿತವಾಗಿ ನಿಟ್ಟೆಯಲ್ಲಿ ನಮ್ಮ ನಂತೂರಲ್ಲಿ ಫ್ರೀ ಸೀಟನ್ನು ಅವಳಿಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಶಿಕ್ಷಣ ಸಂಸ್ಥೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸ್ಪೀಕರ್ ಅವರಿಗೆ, UT ಖಾದರ್ ಅವರಿಗೆ ಈ ವೇದಿಕೆಯ ಮುಖಾಂತರ ಸಲ್ಲಿಸ್ತಾ ಇದ್ದೇನೆ. ಒಂದು ಕ್ಷೇತ್ರದಲ್ಲಿ ಯಾರಾದರೂ ಸಾಧನೆ ಮಾಡಿದರೆ ಅದನ್ನು ಗೌರವಿಸಬೇಕಾದ್ದು ಆ ಕ್ಷೇತ್ರದ ಶಾಸಕರ ಕರ್ತವ್ಯ ಕೂಡ ಹೌದು. ಅದನ್ನು
ಶಾಸಕರು ಮಾಡಿದ್ದಾರೆ. ಈಗ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದವರು ನಮ್ಮ ಶಾಲೆಯ ಸಂಚಾಲಕರು. ಅವರು ನಮಗೆಲ್ಲ ಪ್ರೋತ್ಸಾಹದಾಯಕ ಮಾತುಗಳನ್ನು ಹೇಳಬೇಕು ಎಂಬುದಾಗಿ ಅವರಲ್ಲಿ ಕೇಳಿ. ಮತ್ತು ವೇದಿಕೆಯಲ್ಲಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ನಮ್ಮ ಸಂಸ್ಥೆಯಲ್ಲಿ ಕಲಿತು ರ್ಯಾಂಕ್ ಪಡೆದ, ಡಿಸ್ಟಿಂಕ್ಷನ್ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಮಾಡುವಂಥ ಕಾರ್ಯಕ್ರಮ. ರಿಸಲ್ಟ್ ಬಂತು ಶಾಲೆಗೆ. ರಿಸಲ್ಟ್ ಬಂದು 2 ನಿಮಿಷ ಆಗಬೇಕಾದ್ರೆ ಮಮತಾ ಗಟ್ಟಿಯವರು ಫೋನ್ ಮಾಡಿದರು. ಅಭಿನಂದನೆ ಸರ್, ನಿಮ್ಮ ಶಾಲೆಯ ವಿದ್ಯಾರ್ಥಿಗಳವರಿಗೆ 10ನೇ ರ್ಯಾಂಕ್ ಬಂದಿದೆಯಂತೆ, ಅಭಿನಂದನೆ. ನಿಮ್ಮ ಸಂಸ್ಥೆಯಲ್ಲಿ ಆ ಮಕ್ಕಳಿಗೆ ಅಭಿನಂದನೆ ಮಾಡೋ ಕಾರ್ಯಕ್ರಮದಲ್ಲಿ ನಾನು ಇರ್ತೇನೆ, ನನಗೆ ಹೇಳಬೇಕು ಅಂತ ಹೇಳಿದರು. ಇವರು ನಿಜ ಅರ್ಥದಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ಕುಳಿತಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಈ ಕಾರ್ಯಕ್ರಮ ಆಯೋಜನೆ ಮಾಡುವಲ್ಲಿ ಸಂತೋಷ್ ಕುಮಾರ್ ಅವರ ಪಾತ್ರ ಭಾರಿ ದೊಡ್ಡದಿದೆ. ಅವ್ರು ಹೇಳಿದರು, ನಾನು ಹಾಲ್ನಲ್ಲಿ ಮಾಡ್ತೇನೆ, ನನ್ನ ಹಾಲಲ್ಲಿ ಮಾಡ್ತೇನೆ ಅಂತ. ಮಾಡಿ ಅಂತ ಹೇಳಿ ಊರಿನೆಲ್ಲ ಶಾಲೆಗೆ ಮಾಡಿ, ನಾನು ಆದರೆ ಬರ್ತೇನೆ ಅಂತ ಹೇಳಿದೆ ಅವರಿಗೆ. ನಾನು ಆಂಡ ಬರ್ಪೆ ಸಂತೋಷ ಅಂತ ಹೇಳಿದೆ. ಮರುದಿವಸ ಫೋನ್ ಮಾಡಿ, ಮತ್ತೆ ಶಾಲೆಗೆ ಮಲ್ಪುಗ ಅಂತ ಹೇಳಿದ್ರು. ಊರಲ್ಲೇ ಮಲ್ಪುಗ ಅಂತ ಹೇಳಿದೆ. ಮಹೇಶ್ ಚೌಟರವರು ನನ್ನ ಶಾಲೆಯ ದೊಡ್ಡ ಅಭಿಮಾನಿ. ಕಳೆದ ಆರ್ಥಿಕ ವರ್ಷದಲ್ಲಿ 8 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಬೇರೆ ಬೇರೆ ಮೂಲಗಳನ್ನು ತಂದು ನಮ್ಮ ಶಾಲೆಗೆ ತಂದು ಕೊಟ್ಟಿದ್ದಾರೆ. 8 ಲಕ್ಷ ರೂಪಾಯಿಗಳು ಸಣ್ಣ ಸಂಗತಿಯಲ್ಲ. ಮಹೇಶ್ ಅಣ್ಣ ಕೊಟ್ಟ ಆರ್ಥಿಕ ಸಹಾಯದಲ್ಲಿ ಆ ಕಡೆ ಕಟ್ಟಡ ಆಗ್ತಾ ಇದೆ. ಒಬ್ಬ ಎಲೆಮರೆ ಕಾಯಿ ಆತ. ಈ ಸಂಸ್ಥೆಗೆ ಏನು ಅಗತ್ಯ ಇದೆ ಅಂತ ತಿಳ್ಕೊಂಡು ಮಾಡಿದವರು. ಅವರಿಗೆ ಒಳ್ಳೆಯದಾಗಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸಂತೋಷ್ ಕುಮಾರ್ ಅವರು ನಮ್ಮ ಶಾಲೆಗೆ ತುಂಬ ಸಹಾಯ ಮಾಡುವರು, ಯಾವಾಗಲೂ ಸಹಾಯ ಮಾಡುವರು. ಅವರ ಭಾಗದ ಮಕ್ಕಳು ನಮ್ಮ ಶಾಲೆ ಕಳಿಸ್ತಾರೆ, ಫೋನ್ ಮಾಡ್ತಾರೆ, ರಾಜ ಮಟ್ರೆ ಅಂತೆ ಫ್ರೀ ಮಲ್ಪಲೆ, ಕನ್ಸನ್ ಮಲ್ಪಲೆ ಅಂತ. ಶಾಲೆಯ ಮಕ್ಕಳನ್ನ ಕಳಿಸ್ತಾರೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಒಂದು ಸಣ್ಣ ಸೂಕ್ಷ್ಮವನ್ನು ಇವತ್ತು ಮಾತಾಡಿದ್ದಾರೆ. ಶಾಲೆ ಬಗ್ಗೆ ಕೆಟ್ಟ ಮಾತಾಡೋರು ಇದ್ದಾರೆ ಅಂತ ಇರ್ಬೋದು, ಗೊತ್ತಿಲ್ಲ. ಹಿಂದಿಂದ ಯಾರೋ ಏನೋ ಮಾತಾಡ್ತಾರೆ. ಅದಕ್ಕೆ ಅಪೇಕ್ಷೆ ಉತ್ತರ ಕೊಟ್ಟಿದ್ದಾಳೆ. 2 ವರ್ಷಕ್ಕೆ ಹಿಂದೆ ಶ್ರೀಗೌರಿ ಉತ್ತರ ಕೊಟ್ಟಿದ್ದಾಳೆ. 2022-23 ಸಾಲಿಗೆ ಶ್ರೀಗೌರಿ 5ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾಳೆ. ಅವಳಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಈ ವರ್ಷ ಅಪೇಕ್ಷಾ 10ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ, ಅವಳಿಗೂ ಅಭಿನಂದನೆ ಮಾಡ್ತೇನೆ. 19 ಮಕ್ಕಳು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ, ಅವ್ರಿಗೂ ನಾನು ಅಭಿನಂದನೆ ಮಾಡ್ತೇನೆ. ವಿಶೇಷತೆ ಇದೆ, ಶಾಲೆ ವಿಶೇಷತೆ ಇದೆ. ನಮ್ಮ ಶಾಲೆ ಶಿಕ್ಷಣ ಚಟುವಟಿಕೆ ಜೊತೆಲಿ ಸಹಪಠ್ಯ ಚಟುವಟಿಕೆ ಕೂಡ ಮುಂದಿದೆ. ನಿಖಿಲ್ ಗಟ್ಟಿ ನಮ್ಮ ಶಾಲೆ ಹಳೆ ವಿದ್ಯಾರ್ಥಿನ ಸೇರಿಸಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರನ್ನ ರಾಷ್ಟ್ರ ಮಟ್ಟಕ್ಕೆ ಕರ್ಕೊಂಡು ಹೋಗಿ ರಾಷ್ಟ್ರ ಮಟ್ಟದಲ್ಲಿ ಬಂಗಾರ ಪದಕವನ್ನು ಪಡ್ಕೊಂಡು ಬಂದು ನಮ್ಮ ಶಾಲೆಗೆ ಹೆಸರನ್ನು ತಂದು ಕೊಟ್ಟರು. 2 ವರ್ಷಕ್ಕೆ ಹಿಂದೆ ನಮಗೆ ಪ್ರೈಸ್ ಬಂತು. ಅದೇನು ಬೈ ಫ್ಲೂಕ್ ಅಂತ ಜನ ಹೇಳಿದರು. ಒಂಜಿ ಬತ್ತನ ಕಡೆ ಅಂತಂದರು. 2ನೇ ವರ್ಷ ಮತ್ತೆ ಪುನಃ ಬಂಗಾರದ ಪದಕ ಬಂತು. ಆಗ ಜನ ಹುಬ್ಬರಿಸಿದರು, ಒಂದು ಪೊಕ್ಕಡೆ ಬತ್ತನ ಹತ್ತು ಅಂತ ಹುಬ್ಬರಿಸಿದರು. ಈ ವರ್ಷ ನಿಖಿಲ್ ಗಟ್ಟಿ ಪುನಃ ಪ್ರತಿಜ್ಞೆ ಮಾಡಿದ್ದಾರೆ. ಈ ವರ್ಷ ಕೂಡ ಬಂಗಾರ ಪದಕ ತಂದು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಅದು ಯಶಸ್ವಿಯಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಶಾಲೆಗಳಲ್ಲಿ ಒಬ್ಬರು PT ಮಾಸ್ಟರ್, ಆದರೆ ನಮ್ಮ ಶಾಲೆ ಈ ವರ್ಷ 3 ಜನ ದೈಹಿಕ ಶಿಕ್ಷಕರು. ಒಬ್ಬಾಕೆ ಹುಡುಗಿಯರಿಗೆ ಮಾತ್ರ ತರಬೇತಿ ಕೊಡುವಂಥ ಒಬ್ಬರು ಟೀಚರ್ ಈ ವರ್ಷದಿಂದ ಶ್ರೀಮತಿ ವಿಶಾಲಾಕ್ಷಿ ಅವರು ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇನ್ನೊಬ್ಬಾತ ಹುಡುಗ ಪ್ರದೀಪ್ ಅಂತ ಕಲರ್ಕದವರು, ಆಳ್ವಾಸ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು, ಇವತ್ತು ನಮ್ಮಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಹುಡುಗರಿಗೆ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಾರೆ, ಟ್ರ್ಯಾಕ್ ಇವೆಂಟ್ಸು, ಅದರ್ ಆ್ಯಕ್ಟಿವಿಟೀಸ್ ಅವರು ಮಾಡ್ತಾರೆ. ನಿಖಿಲ್ ಗಟ್ಟಿಯವರು ವಾಲಿಬಾಲ್ ಬಗ್ಗೆ ಮಾತ್ರ ಗಮನ ಹರಿಸ್ತಾರೆ. ಈ ರೀತಿಯಲ್ಲಿ 3 ದೈಹಿಕ ಶಿಕ್ಷಕರು ನಮ್ಮ ಶಾಲೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಅವರಿಗೆ ಉಜ್ವಲವಾದ ಭವಿಷ್ಯ ಸಿಗಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. 101 ಮಕ್ಕಳು ಈ ವರ್ಷ SSLC ಬರೆದರು. 101 ಮಕ್ಕಳು SSLC ಬರೆದರು.
ಅಟ್ಟು ಕೂಡ ಜನ ಬೈದು ಕೂಡ 101 ಮಕ್ಕಳು ಈ ವರ್ಷ SSLC ನಮ್ಮ ಶಾಲೆಯಲ್ಲಿ ಪರೀಕ್ಷೆ ಬರೆದಿದ್ದಾರೆ. 101 ಮಕ್ಕಳು ಇಲ್ಲಿ ಪರೀಕ್ಷೆಯಲ್ಲಿ ಕೂತರು. 1 ರ್ಯಾಂಕ್ ಬಂತು, 20 ಡಿಸ್ಟಿಂಕ್ಷನ್ ಬಂತು, 19 ಡಿಸ್ಟಿಂಕ್ಷನ್ ಬಂತು. ಇದು ನಮಗೆ ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟಿದೆ. ಎಲ್ಲರೂ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾರೆ, ಶಾಲೆ ಕೀರ್ತನೆ. ನಾನು ಅದನ್ನು ಹೇಳೋದೇ ಇಲ್ಲ. ಶಾಲೆ ಕೀರ್ತನೆ ನಾನು ಹೇಳೋದೇ ಇಲ್ಲ. ನೀವು ನಿಮ್ಮ ಹೆತ್ತವರಿಗೆ ಕೀರ್ತರಬೇಕು. ನಿಮ್ಮನ್ನು ನಿಮ್ಮ ತಂದೆ ತಾಯಿ ಶಾಲೆ ಕಳಿಸೋದು, ನನ್ನ ಮಗ ಅಥವಾ ಮಗಳು ಒಂದು ಉತ್ತಮ ಶಾಲೆಯ ವಿದ್ಯಾಭ್ಯಾಸ ಮಾಡಬೇಕು, ಆತನಿಗೆ ಅಥವಾ ಆಕೆಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು, ಆಕೆ ಕಲಿತ ಮೇಲೆ ಆಕೆ ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕು. ನಾನು ವೃದ್ಧಾಪ್ಯದಲ್ಲಿ ಕುಳಿತುಕೊಂಡಾಗ ನನ್ನ ಮಗ ಅಥವಾ ನನ್ನ ಮಗಳು ನನಗೆ ಗೌರವದ 30 ಊಟ ಕೊಡಬೇಕು ಅನ್ನೋ ಆಸೆಯನ್ನು ನಿಮ್ಮ ಹಿತವರು ಶಾಲೆ ಕಳಿಸ್ತಾರೆ. ನೀವು ಪಾಠ ಓದಿದರೆ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಶ್ರೀಗೌರಿ ತೋರಿಸಿದ್ದಾಳೆ, ಅಪೇಕ್ಷೆ ತೋರಿಸಿದ್ದಾಳೆ. ನನಗೆ ಅಪೇಕ್ಷೆ ಇರುವುದೊಂದೇ, ಈ ವರ್ಷ ನೀವೆಲ್ಲರೂ ಕೂಡ ಅಪೇಕ್ಷಾ ಹಾದಿಯಲ್ಲಿ ಹೋಗಬೇಕು ಅಂತ ನಾನು ಅಪೇಕ್ಷೆ ನೆರವೇರಿಸಿಕೊಡ್ತೀರಿ ಅನ್ನೋ ಆಸೆ ಕೂಡ ನನಗಿದೆ. ಇವರು ಮಾಧ್ಯಮದವರು ಅಪೇಕ್ಷೆಯನ್ನು ಸುತ್ತ ಹಾಕಿದರು. ರ್ಯಾಂಕ್ ಬಂದ ದಿವಸ ನಿನಗೆ ಹೇಗೆ ರ್ಯಾಂಕ್ ಬಂತು ಅಂತ ಕೇಳಿದರು. ಆಕೆ ಪಾಪ ಏನು ಹೇಳ್ತಾಳೆ, ಓದಿದ್ದಾಳೆ ಅಷ್ಟೇ. ಆದರೆ ಆಕೆ ಒಂದು ತನ್ನ ಪರಮ ರಹಸ್ಯವನ್ನು ಹೇಳಿದ್ದಾಳೆ. ಯಾರು ಕೂಡ ಹೇಳುವುದಿಲ್ಲ. ನಾನು ರ್ಯಾಂಕ್ ಹೇಗೆ ಪಡೆದೆ ಅಂತ ಯಾರು ಕೂಡ ಹೇಳುವುದಿಲ್ಲ. ಒಬ್ಬ ರ್ಯಾಂಕ್ ಬಂದು ಹುಡುಗಿ ಬಂದು ವೇದಿಕೆ ನಿಂತು ನೀವು ಕೂಡ ರ್ಯಾಂಕ್ ಬರಬೇಕು ಅಂತ ಯಾರು ಹೇಳೋದಿಲ್ಲ. ನನಗೆ ಮಾತ್ರ ರ್ಯಾಂಕ್ ಬಂದರೆ ಸಾಕು, ಇನ್ನೊಬ್ಬರಿಗೆ ಅಗತ್ಯ ಇಲ್ಲ ಅಂತ ಯೋಚನೆ ಮಾಡು. ಆದರೆ ಅಪೇಕ್ಷೆ ಏನು ಹೇಳಿದ್ರು, ನಿಮಗೂ ಕೂಡ ರ್ಯಾಂಕ್ ಬರಬೇಕು, ನೀವು ಕೂಡ ರ್ಯಾಂಕ್ ಪಡ್ಕೊಂಡು ಬನ್ನಿ ಅಂತ ಅಪೇಕ್ಷೆ ಹೇಳಿದ್ರು. ಅಪೇಕ್ಷೆ ಹೇಳ್ತಾಳೆ, ಏನು ಹೇಳ್ತಾಳೆ ಅಂತ ಹೇಳಿದ್ರೆ, ನಿನಗೆ ಯಾಕೆ ರ್ಯಾಂಕ್ ಬಂತು ಅಂತ ಮಾಧ್ಯಮದವರು ಕೇಳಿದಾಗ ಹೇಳ್ತಾಳೆ, ಸತೀಶ್ ಪುಂಡಿಗಾಯರು ಕೇಳಿದರು, ನಿನಗೆ ಯಾಕೆ ರ್ಯಾಂಕ್ ಬಂತು ಅಂತ. ಅಪೇಕ್ಷೆ ಹೇಳಿದ ಮಾತು ಒಂದೇ, ನಾನು ತರಗತಿಯಲ್ಲಿ ಶಿಕ್ಷಕರು ಮಾಡಿದ ಪಾಠವನ್ನು ಮನೆಗೆ ಹೋಗಿ ಅದೇ ದಿವಸ ಓದಿದ್ದೇನೆ. ರಾತ್ರಿ 11 ಗಂಟೆವರೆಗೆ ನಾನು ಸ್ಟಡಿ ಮಾಡಿದ್ದೇನೆ. ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೇನೆ. ಹಿಂದಿನ ದಿವಸ ರಾತ್ರಿ ಓದಿದ ಪಾಠವನ್ನು ಮತ್ತೆ ಪುನಃ ಓದಿದ್ದೇನೆ. ಬಂದ ಸಂಶಯವನ್ನು ಶಾಲೆ ಶಿಕ್ಷಕರಿಗೆ ಕೇಳಿದ್ದೇನೆ. ಶಿಕ್ಷಕರು ನನ್ನ ಸಂಶಯವನ್ನು ಪರಿಹಾರ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನನಗೆ ರ್ಯಾಂಕ್ ಬಂತು ಹೇಳಿದರು. ಇದು ಸುಲಭವಾದ ಒಂದು ಪಾಠ. ಬಹುಶಃ ನಿಮಗೂ ಕೂಡ 1ನೇ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಇದೆ. 1ನೇ ರ್ಯಾಂಕ್ ಇಟ್ಟು ಮಕ್ಕಳಿಗೆ 1ನೇ ರ್ಯಾಂಕ್ ಬರ್ಬೋದು. ಈಗ ರ್ಯಾಂಕಿಂಗ್ ವ್ಯವಸ್ಥೆ ಬದಲಾಗಿದೆ. ಯಾರಿಗೆಲ್ಲ 625 ಮಾರ್ಕ್ ಬಂತು ಅವರೆಲ್ಲರೂ ಕೂಡ ಫಸ್ಟ್ ರ್ಯಾಂಕ್. ಯಾರಿಗೆ 624 ಮಾರ್ಕ್ ಬಂತು ಅವರಿಗೆಲ್ಲ ಸೆಕೆಂಡ್ ರ್ಯಾಂಕ್. ಯಾರಿಗೆಲ್ಲ 16 ಮಾರ್ಕ್ ಬಂತು ಅವರಿಗೆಲ್ಲ 10ನೇ ರ್ಯಾಂಕ್. ನಿಮಗೆಲ್ಲರಿಗೂ ಕೂಡ 1ರಿಂದ 10ರವರೆಗೆ ರ್ಯಾಂಕ್ ಬರುವ ಅವಕಾಶ ಇದೆ. ಅಪೇಕ್ಷೆ ಹೇಳಿದಂಥ ಸೂತ್ರವನ್ನು ನೀವು ಪರಿಪಾಲಿಸಬೇಕು ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ. ಒಬ್ಬ ಪಠ್ಯದ ಚಟುವಟಿಕೆಯಲ್ಲಿ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರೆ ಅತ್ಯುನ್ನತ, ಈಗ ಅಪೇಕ್ಷಾ 1ನೇ ರ್ಯಾಂಕ್ 10ನೇ ರ್ಯಾಂಕ್ ಪಡ್ಕೊಂಡ್ರು, ಅತ್ಯುನ್ನತವಾದ ಫಲಿತಾಂಶ ಆಕೆ ಬಂತು. ವಿದ್ಯಾರ್ಥಿಗಳಿಗೆ ಆಟೋಟಗಳಲ್ಲಿ ಭಾಗವಹಿಸಿದರೆ ಏನು ಅತ್ಯುನ್ನತ ಸ್ಥಾನ? ಕ್ಲಸ್ಟರ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಸ್ವರ್ಣ ಪದಕ ಪಡೆದರೆ ಆ ಕ್ರೀಡಾಕೂಟಕ್ಕೆ SGF ಅವರು ಬರ್ತಾರೆ, ಸ್ಟೂಡೆಂಟ್ಸ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ. ಆ ಮಕ್ಕಳನ್ನು ಸೆಲೆಕ್ಷನ್ ಮಾಡ್ತಾರೆ. ಅವರಿಗೊಂದು ಸಿಲೆಕ್ಷನ್ ಮ್ಯಾಚ್ ನಡೀತದೆ. ಯಾವ ಮಕ್ಕಳು ಆ ಸಿಲೆಕ್ಷನ್ ಮ್ಯಾಚಲ್ಲಿ ಸೆಲೆಕ್ಟ್ ಆದರೂ ಅವರನ್ನು SGFI ಮಾನ್ಯತೆ ಕೊಡ್ತದೆ. 3 ಮಕ್ಕಳಿಗೆ ನಮ್ಮ ಶಾಲೆಯ 3 ಮಕ್ಕಳಿಗೆ SGFI ಮಾನ್ಯತೆ ಕೊಟ್ಟಿದೆ. ಅದರೊಬ್ಬ ಆದಿತ್ಯ ಆ ಸಭೆಯಲ್ಲಿ ಕೂತಿದ್ದಾನೆ. ಕರಾಟೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದ, ಕರಾಟೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಬಂಗಾರ ಪದಕವನ್ನು ಪಡೆದು SGFI ಸಿಲೆಕ್ಷನ್ ಆದ ಆ ಹುಡುಗ ತಾನು ಪದವಿ ಮುಗಿಸಿದ ಮೇಲೆ ಉದ್ಯೋಗ ಆಕಾಂಕ್ಷಿಯಾಗಿ ಯಾವುದೇ ಇಂಟರ್ವ್ಯೂಗೆ ಹೋದಾಗ, ಕೇಂದ್ರ ಸರ್ಕಾರದ ಸಂಸ್ಥೆಗಳು ಮಾಡುವ ಇಂಟರ್ವ್ಯೂಗೆ ಹೋದಾಗ ಕ್ರೀಡಾಕೂಟದಲ್ಲಿ 2-3 ಸೀಟುಗಳಿದ್ದಾಗ ಆರಂಭದಲ್ಲಿ ಉದ್ಯೋಗ ಕೊಡೋದು SGFI ಸಿಲೆಕ್ಷನ್ ಹುಡುಗರಿಗೆ. ಆದ ಕಾರಣ ಆದಿತ್ಯನಿಗೆ ಆತ ಬಯಸಿದ ಕೇಂದ್ರ ಸರ್ಕಾರದ ಇಲಾಖೆಯಲ್ಲಿ ಉದ್ಯೋಗ ಕಾದು ಕುಳಿತಿದ್ದೆ. ಆದರೆ ನನ್ನೊಂದು ವಿನಂತಿ ಇದೆ ಆತನ ಹತ್ರ,
ನೀನು ಕಲಿತ ಕರಾಟೆಯನ್ನು ಬಿಡಬೇಡ. ಆತ್ಮರಕ್ಷಣೆಯ ಪಾಠ ಅದು, ಆತ್ಮರಕ್ಷಣೆ ಪಾಠ ಅದು. ಸಣ್ಣ ತೆಳು ಹುಡುಗ ಆತ ಶಾಲೆಗೆ ಬಂದಾಗ ಎಷ್ಟು ಅಶಕ್ತ ಅಂತ ಹೇಳಿದರೆ, ದಾರಿಲಿ ಹೋಗುವಾಗ ಅವನಿಗೊಂದು ಬಂದು ರಿಕ್ಷಾ ಹೊಡೀತು, ಅವನ ಮುಖದಲ್ಲಿ ಒಂದು ಗಾಯ. ಅತ್ಯಂತ ವೀಕ್ ಹುಡುಗ ಆತ. ಆದರೆ ಈ ಕರಾಟೆಗೆ ಆದ ಅಭ್ಯಾಸ ಮಾಡಿದ ಮೇಲೆ ಅದರಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆದದ್ದು ನಾನು ಕಂಡಿದ್ದೇನೆ. ನಾನು ನೆರೆಮನೆ ಹುಡುಗ ಆತ, ನಾನು ಕಂಡಿದ್ದೇನೆ. ಆತ ರಾಜ್ಯ ಮಟ್ಟದಲ್ಲಿ ಬಂಗಾರ ಪದಕ, ನನಗೆ ಆಶ್ಚರ್ಯ ಆಯಿತು. ಆದಿತ್ಯನಿಗೆ ಅಂತ ಕೇಳಿದೆ. ಹೌದು, ಆತ ರಾಷ್ಟ್ರ ಮಟ್ಟಕ್ಕೆ ಹೋದ, ಅಲ್ಲಿ ಬಂಗಾರ ಪದಕ ಬಂತು. ಕೇವಲ ಆದಿತ್ಯನಿಗೆ ಮಾತ್ರ ಬಂದದ್ದಲ್ಲ, 2 ಮಕ್ಕಳು ವಾಲಿಬಾಲ್ನಲ್ಲಿ ಆಟ ಆಡಿ ಸ್ವರ್ಣ ಪದಕವನ್ನು ಪಡೆದು ಅವರು HFI ಸೆಲೆಕ್ಷನ್. ಆ ರೀತಿಯಲ್ಲಿ 3 ಮಕ್ಕಳು ನಮ್ಮ ಶಾಲೆಯಿಂದ HFI ಸೆಲೆಕ್ಷನ್ ಆಗಿದ್ದಾರೆ. 3 ಮಕ್ಕಳಿಗೆ ಕೇಂದ್ರ ಸರ್ಕಾರ ಉದ್ಯೋಗ ಕಾತುಕೊಳ್ತಿದೆ, ಕೇಂದ್ರ ಸರ್ಕಾರ ಉದ್ಯೋಗ ಕಾತುಕೊಳ್ತಿದೆ ಅಂತ ಸ್ಥಿತಿ ನಿಮಗೆಲ್ಲರಿಗೂ ಬರಬೇಕು ಅಂತ ನಾನು ಆಸೆ ಮಾಡ್ತೇನೆ. ಅದಕ್ಕಾಗಿ 3 ಜನ ದೈಹಿಕ ಶಿಕ್ಷಣ ಇವತ್ತು ಸೇರಿಸುವ ಉದ್ದೇಶ, ಅದಕ್ಕಾಗಿ 3 ಮಕ್ಕಳು ನಾವು 3 ದೈಹಿಕ ಶಿಕ್ಷಣ ಸೇರಿಸುವ ಉದ್ದೇಶ ಇದೆ. ಎಲ್ರಿಗೂ ಕೂಡ ರ್ಯಾಂಕ್ ಬರಬೇಕು ಅಂತ ನಾವು ಅಪೇಕ್ಷೆ ಮಾಡೋದು ಸಹಜ ಇದೆ. ಆದರೆ ನಮ್ಮ ಶಾಲೆಯ ಅಡ್ಮಿಷನ್ ಸ್ಟ್ರಕ್ಚರ್ ಹೇಳಬೇಕು ನಾನು. ಯಾರೇ ಮಕ್ಕಳು ನಾವು ಶಾಲೆಗೆ ಬಂದು ನಾವು ಸೀಟ್ ಕೊಡ್ತೇವೆ. ನೀವು ಮಂಗಳೂರಿಗೆ ಹೋದರೆ 90 ಮಾರ್ಕಿನ ಕಡಿಮೆ ಮಾರ್ಕ್ ಬರಬಾರ್ದು. ನೋ, ಇಲ್ಲ, ಅಪ್ಲಿಕೇಶನ್ ಫಾರ್ಮ್ ಇಲ್ಲ. ನಾನು ಹೆಸರು ಹೇಳಬಾರ್ದು, ನಾನು ಮೀಡಿಯಾದವರು ಕೂತಿದ್ದಾರೆ ಎದುರು, ನಾನು ಹೆಸರು ಹೇಳಬಾರ್ದು. 90 ಮಾರ್ಕಿನ ಮೇಲೆ ಇದೆಯಾ, ಬನ್ನಿ ಸೀಟ್ ಇದೆ. 85 ಮಾರ್ಕಿನ ಮೇಲೆ ಇದೆಯಾ, ಬನ್ನಿ ಸೀಟ್ ಇದೆ. 60 ಮಾರ್ಕು ನಮ್ಮಲ್ಲಿಗೆ ಬರಬೇಡಿ. ಕೆಲವು ಮಕ್ಕಳಿಗೆ ಒಂದು ಸಣ್ಣ ಒಂದು ಮನೋಭಾವನೆ. ಏನು ಮನೋಭಾವನೆ? ನಾನು LKGಯಿಂದ ಇಲ್ಲೇ ಓದಿದ್ದೇನೆ, SSLC ಆಯಿತು, 12 ವರ್ಷ ಓದಿದ್ದೇನೆ, ನಾನು ಬೇರೆ ಶಾಲೆಗೆ ಹೋಗ್ತೇನೆ. SSLCಯಲ್ಲಿ 5ನೇ ರ್ಯಾಂಕ್ ಪಡ್ಕೊಂಡ ಶ್ರೀಗೌರಿ ನನಗೆ ಬೇರೆ ಶಾಲೆ ಬೇಕು ಅಂತೇಳಿ ಹೋದ್ಲು. ಸೈನ್ಸ್ ಕಡೆಗೆ ಹೋದ್ಲು. ಶಾರದಾ ವಿದ್ಯಾನಿಕೇತನದಲ್ಲಿ ಆಕೆ PUC ಓದುತ್ತಾಳೆ. ಅವಳಿಗೆ 10ನೇ ರ್ಯಾಂಕ್ ಬಂತು, PUC 10ನೇ ರ್ಯಾಂಕ್ ಬಂತು. ಅದು ಈ ಶಾಲೆಗೆ ಬಂದಂಥ ಕೀರ್ತಿ, ಅದು ಈ ಶಾಲೆಗೆ ಬಂದಿರಬೇಕು. ಇನ್ನೊಬ್ಬಳು ಪ್ರಾರ್ಥನಾ ನಮ್ಮ ಶಾಲೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾದ ಹುಡುಗಿ. ಆಕೆ ಪರಿಜ್ಞಾನಕ್ಕೆ ಹೋದರು. ಇಲ್ಲ, ಮಕ್ಕಳಿಗೊಂದು ಪರಿಜ್ಞಾನಕ್ಕೆ ಹೋಗಬೇಕು, ಪರಿಜ್ಞಾನಕ್ಕೆ ಹೋದ್ಲು. ಪರಿಜ್ಞಾನದಲ್ಲೂ ಕೂಡ ಆಕೆಗೆ ಪ್ರಥಮ ಸ್ಥಾನ. ಈ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡು ಬೇರೆ ಶಾಲೆಗೆ ಹೋದರೆ ಅಲ್ಲೂ ಕೂಡ ನಮ್ಮ ಶಾಲೆ ಮಕ್ಕಳಿಗೆ ಪ್ರಥಮ ಸ್ಥಾನ. ಆದ ಕಾರಣ ಶಾರದಾಂಬೆ ವಿದ್ಯಾಕೇಂದ್ರ ಒಂದು ಉತ್ತಮವಾದ ಕೆಲಸ ಮಾಡಲಿಕ್ಕೆ ಹೊರಟಿದೆ. ನಮ್ಮ ಶಾಲೆಯ ಮಕ್ಕಳು ಮಿಲಿಟ್ರಿಗೆ ಹೋಗಬೇಕು ಅಂತ ನನಗೆ ಆಸೆ ಇತ್ತು. ಮಿಲಿಟ್ರಿಗೆ ಹೋಗಬೇಕು ಅಂತ ಜನ ನಗ್ತಾ ಇದ್ರು. ಏನು ಚಿನ್ನ ಭಟ್ರು ಯಾಪಲ ಭಾಷಣ ಮಿಲಿಟ್ರಿ ಬೋರ್ಡು 4 ಮಕ್ಕಳು ಮಿಲಿಟ್ರಿಗೆ ಹೋಗಿದ್ದಾರೆ. 4 ಮಕ್ಕಳು ಹೋಗಿದ್ದಾರೆ. ಒಬ್ಬ ಹುಡುಗ ನೇವಿ, ಒಬ್ಬ ಹುಡುಗ ಆರ್ಮಿ, ಒಬ್ಬ ಹುಡುಗ BSF, ಇನ್ನೊಬ್ಬ ಹುಡುಗ ಮೊನ್ನೆ ಅಗ್ನಿವೀರಿಗೆ ಸೆಲೆಕ್ಷನ್ ಹಾಕಿ ಹೋಗಿದ್ದಾನೆ. ಆ ರೀತಿಯಲ್ಲಿ 4 ನಮ್ಮ ಶಾಲೆ ಹಳೆ ವಿದ್ಯಾರ್ಥಿಗಳು ಇವತ್ತು ದೇಶ ರಕ್ಷಣೆ ಕೆಲಸ ಹೋಗಿದ್ದಾರೆ. ಇನ್ನೊಂದು ಆಸೆ ಬಾಕಿ ಇದೆ. ಮಮತಾ ಕೇಳಿದ ಹಾಗೆ ಇನ್ನೊಂದು ಆಸೆ ಬಾಕಿ ಇದೆ. ನಮ್ಮ ಶಾಲೆಯ ವಿದ್ಯಾರ್ಥಿ ಒಬ್ಬ IAS ಪಾಸ್ ಆಗಬೇಕು. ಈ ಜಿಲ್ಲೆಗೆ ಆತ ಜಿಲ್ಲಾಧಿಕಾರಿಗೆ ಬರಬೇಕು. ಆದರೆ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬರಬೇಕಾದರೆ ಆ ಜಿಲ್ಲೆಯ ನಾಗರಿಕನಿಗೆ ಆ ಜಿಲ್ಲೆಯ ಜಿಲ್ಲಾಧಿಕಾರಿ ಸ್ಥಾನ ಕೊಡೋದಿಲ್ಲ. ನಮ್ಮ ಸಂಸ್ಥೆಗೆ ಬಂದ ಹೊರ ಜಿಲ್ಲೆಯ ಮಕ್ಕಳಿಗೆ ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿಯಾಗಿಯೇ ಬರಲಿಕ್ಕೆ ಸಾಧ್ಯ ಇದೆ. ಈ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬರೋದೇನು? ನೆರೆ ಉಡುಪಿ ಜಿಲ್ಲೆಗೆ ಜಿಲ್ಲಾಧಿಕಾರಿ ಆಗ್ಬೋದಲ್ಲ, ನೆರೆ ಕಾಸರಗೋಡಿಗೆ ಜಿಲ್ಲಾಧಿಕಾರಿ ಆಗ್ಬೋದಲ್ಲ, ನೆರೆ ಉತ್ತರ ಕನ್ನಡಕ್ಕೆ ಜಿಲ್ಲಾಧಿಕಾರಿ ಆಗ್ಬೋದಲ್ಲ. ಬೇರೆ ಬೇರೆ ಸರ್ಕಾರಿ ಸಂಸ್ಥೆಗಳಲ್ಲಿ MD ಪೋಸ್ಟ್ ಇದೆ, ಅದು KEB ಇರ್ಬೋದು, KPTC ಇರ್ಬೋದು. ಈ ರೀತಿ ಬೇರೆ ಬೇರೆ ಸಂಸ್ಥೆಗಳಿಗೆ IAS ಅಧಿಕಾರಿಗಳು ಉನ್ನತ ಹುದ್ದೆಯಲ್ಲಿ ಕೂತು ಆ ಇಲಾಖೆ ನಡೆಸ್ತಾರೆ. ಶಿಕ್ಷಣ ಇಲಾಖೆ ಕಮಿಷನರ್ ಅವರು IAS ಕೇಡರ್ನವರು. ಈ ರೀತಿಯಲ್ಲಿ ಎಲ್ಲ ಇಲಾಖೆಯಲ್ಲಿ IAS ಅಧಿಕಾರಿಗಳಿಗೆ ಉನ್ನತವಾದ ಹುದ್ದೆ ಇದೆ. ಭಾರಿ ಕಷ್ಟ ಏನಿಲ್ಲ, IAS ಪಾಸ್ ಆಗೋದು ಕಷ್ಟ ಏನಿಲ್ಲ. ಸ್ವಲ್ಪ ಸಾಮಾನ್ಯ ಜ್ಞಾನ.
ಸ್ವಲ್ಪ ಸಾಮಾನ್ಯ ಜ್ಞಾನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆದರೆ ನಿಮಗೂ ಕೂಡ IAS ಪಾಸ್ ಆಗಲಿಕ್ಕೆ ಸಾಧ್ಯ ಇದೆ. IAS ಪಾಸ್ ಆಗೋದು ಭಾರಿ ದೊಡ್ಡ ಆನೆ ಕುದುರೆ ಏನಿಲ್ಲ. ನಿಮ್ಮಂಥ ಮಕ್ಕಳೇ ಓದಿ IAS ಪಾಸ್ ಆಗ್ತಾರೆ. ಅನ್ನಂದ IAS ಆಫೀಸರ್ಗಳು ಈ ಬ್ಯಾಚಿನಿಂದ ಬರಬೇಕು ಅಂತ ನನಗೊಂದು ಆಸೆ ಇದೆ. ಒಂದೆರಡು ಹುಡುಗರನ್ನ ಒಂದೆರಡು ಹುಡುಗಿಯರನ್ನ ನಾನು ನೋಟು ಮಾಡಿ ಇಟ್ಟಿದ್ದೇನೆ. 4 ಮಕ್ಕಳು IAS ಪಾಸ್ ಆಗುವಂಥ ಮಕ್ಕಳು ಈ ಸಂಸ್ಥೆಯಲ್ಲಿ ಈಗ SLC ಕಲಿತಾ ಇದ್ದಾರೆ. ನಾನು ನಿಮಗೆ ಪ್ರಾರಂಭದಲ್ಲಿ ನಾನು ಹಾರೈಕೆ ಮಾಡ್ತೇನೆ. ನೀವು ಉನ್ನತ ವ್ಯಾಸಂಗ ಮಾಡಿ IAS ಪಾಸ್ ಆಗಿ ನನ್ನ ಜಿಲ್ಲೆಗೋ ಅಥವಾ ನನ್ನ ಹತ್ತಿರ ಜಿಲ್ಲೆಗೋ ಜಿಲ್ಲಾಧಿಕಾರಿಯಾಗಿ ಬಂದ ವರ್ಷನೇ ನಮ್ಮ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಶಾರದೋತ್ಸವದಲ್ಲಿ ನಿಮಗೆ ಸನ್ಮಾನ ಮಾಡುವ ಯೋಚನೆ ಕೂಡ ಆಗಿದೆ. ಬಂಗಾರದ ಪದಕವನ್ನಿಟ್ಟು ಸನ್ಮಾನ ಮಾಡುವ ಯೋಚನೆ ಮಾಡಿದ್ದೇವೆ. ಸಂತೋಷವನ್ನು ಕೇಳಿದರು. ಟೀಚರ್ನಾಗ ಸನ್ಮಾನ ಮಲ್ಪೋಚೈನಿ ಅಂತ ಕೇಳಿದರು. ಹೌದು, ಯಾವ ಮಕ್ಕಳು ನಮ್ಮ ವಿದ್ಯಾರ್ಥಿಗಳನ್ನು ಶಕ್ತಿಶಾಲಿಯಾಗಿ ಬೆಳೆಸಿ ಅವರನ್ನ SSLCಯ ಪರೀಕ್ಷೆ ಕಳಿಸಿ ಅವರ ಮೇಲೆ ಭಾಳ ದೊಡ್ಡ ನಿರೀಕ್ಷೆಯನ್ನಿಟ್ಟು ತಮ್ಮೆಲ್ಲವನ್ನು ಕೂಡ ಆ ಮಕ್ಕಳಿಗೆ ಧಾರೆ ಎರೆದು ತಮ್ಮ ಎಲ್ಲ ಶಕ್ತಿಯನ್ನು ಕೂಡ ಆ ಮಕ್ಕಳಿಗೆ ಧಾರೆ ಎರೆದು ಮಕ್ಕಳನ್ನು ರ್ಯಾಂಕ್ ಬರುವಂತೆ ಡಿಸ್ಟಿಂಕ್ಷನ್ ಬರುವಂತೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗುವಂತೆ ಮಾಡಿದ ನಮ್ಮ ಶಾಲೆ ಶಿಕ್ಷಕರಿಗೆ ನಮ್ಮ ಶಾಲೆ ಶಾರದೋತ್ಸವದಲ್ಲಿ ವಿಶಿಷ್ಟವಾಗಿ ಸನ್ಮಾನ ಮಾಡುವ ಯೋಚನೆ ಮಾಡಿದ್ದೇವೆ. ವಿಶಿಷ್ಟವಾದ ಸನ್ಮಾನ ಮಾಡುವ ಯೋಚನೆ ಮಾಡಿದ್ದೇವೆ. ಯಾಕೆಂತಂದರೆ ಜಸ್ಟ್ ಪಾಸ್ ಆದ ವಿದ್ಯಾರ್ಥಿಯನ್ನು 8ನೇ ಕ್ಲಾಸಲ್ಲಿ ತಕ್ಕೊಂಡು ಅವರಿಗೆ ಇಲ್ಲಿ ಪರೀಕ್ಷೆ ಇದೆ. ಸಮಾಜಕ್ಕೆ ಗೊತ್ತಿರಬೇಕು ಆ ಮಕ್ಕಳಿಗೆ ಇಲ್ಲಿ ಪರೀಕ್ಷೆ ಇದೆ. ಏನು ಪರೀಕ್ಷೆ ಇದೆ ಅಂತಂದರೆ 8ನೇ ಕ್ಲಾಸ್ಗೆ ಒಬ್ಬ ವಿದ್ಯಾರ್ಥಿ ಸೇರ್ಲಿಕ್ಕೆ ಬಂದರೆ 7ನೇ ತರಗತಿಯಲ್ಲಿ ಆತ ಕಲಿತ ಪಾಠದ ಮೇಲೆ ಪರೀಕ್ಷೆ ಇದೆ. ಆ ಪರೀಕ್ಷೆ ಮಾಡಿ ಆ ಆನ್ಸರ್ ಶೀಟನ್ನು ಆತನಿಗೆ ತೋರಿಸಲಿಕ್ಕಿಲ್ಲ, ಆ ಪೇರೆಂಟಿಗೆ ತೋರಿಸ್ತೇವೆ. ನೋಡಿ ನಿಮ್ಮ ಮಗನ ಅಥವಾ ನಿಮ್ಮ ಮಗಳ ಸ್ಟ್ಯಾಂಡರ್ಡ್ ಎಲ್ಲಿದೆ ಅಂತ ಅವರಿಗೆ ತೋರಿಸ್ತಾರೆ. ಎಲ್ಲಿದೆ ಏನು ಹೇಳ್ತಾರೆ, ಆ ಶಾಲೆಡಿ ಎನ್ನ ಮಗೆ ಫಸ್ಟ್ ಬರುವಂತೆ ಈ ಶಾಲೆಗೆ ಬತ್ತಿಬೇಕದಾಲಜ್ಜಿ, ಎನ್ನ ಮಗಳು ಅವಳು ಫಸ್ಟ್ 3 ಬತ್ತಿಬೇಕದಾಲಜ್ಜಿ ಅಂತ ಹೇಳ್ತಾರೆ. ಒಬ್ಬ ಹುಡುಗ ಈ ವರ್ಷ ಹುಡುಗನ ತಂದೆ ಕರ್ಕೊಂಬಂದ್ರು. ಹೇಗಿದ್ದಾನೆ ಹುಡುಗ ಇದಕ್ಕೆ ಬ್ರಿಲಿಯಂಟ್ ಅಂತ ಹೇಳಿ ಆಯ್ತು. ಪರೀಕ್ಷೆ ಮಾಡಿತು. 50ರಲ್ಲಿ 1.5 ಮಾರ್ಕ್. ಸಂತೋಷಣ್ಣ 50ರಲ್ಲಿ 1.5 ಮಾರ್ಕ್. ಆ ಹುಡುಗನಿಗೆ ಕೂಡ ಈ ವರ್ಷ ನಾವು ತರಗತಿ ಸೀಟ್ ಕೊಟ್ಟಿದ್ದೇವೆ. ಆ ಹುಡುಗನ ಬೆಳವಣಿಗೆ ಹೇಗಿದೆ ಅಂತಂದರೆ ಟೀಚರ್ಸ್ ಹೇಳ್ತಾರೆ ಅತ್ಯುತ್ತಮವಾದ ವಿದ್ಯಾರ್ಥಿ ಆತ, ಸ್ಟೂಡಿಯಸ್ ಆತ, ಆತನ ಕಲೀಲಿಕ್ಕೆ ಉತ್ಸಾಹ ಇದೆ, ಅವನು ಬದಲಾಗಿದ್ದಾನೆ. ಆ ಹುಡುಗ ಪುಣ್ಯಕೋಟ್ ನಗರದ ವಾತಾವರಣ, ಪುಣ್ಯಕೋಟ್ ನಗರದ ನೀರು, ಪುಣ್ಯಕೋಟ್ ನಗರದ ಗಾಳಿ, ಪುಣ್ಯಕೋಟ್ ನಗರದ ಗೋವುಗಳ ಆಶೀರ್ವಾದ ಆ ಹುಡುಗನ ಮೇಲೆ ಬಿದ್ದಿದೆ. ಆತ ಅಗಾಧವಾದ ಪ್ರತಿಭೆಯನ್ನು ತೋರಿಸಲಿಕ್ಕೆ ಆರಂಭ ಮಾಡಿದ್ದಾನೆ. ಬಹುಶಃ ಅದೇ ಹುಡುಗ ಮುಂದೆ ಬಂದಾಗ SSLCಯಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೋದು ಅನ್ನೋ ಆಸೆ ಕೂಡ ನನಗಿದೆ. ಈ ರೀತಿಯಲ್ಲಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಅಂತ ಶ್ರೀಕೃಷ್ಣ ಹೇಳ್ತೇವೆ ನಾವು. ಮೂಕನನ್ನ ವಾಚಾಳಿಯನ್ನಾಗಿ ಮಾಡುವಂತಹ, ಹೆಳವನನ್ನು ಬೆಟ್ಟದಿಂದ ಬೆಟ್ಟಕ್ಕೆ ಹಾರುವಂತೆ ಮಾಡಬಲ್ಲಂಥ ವರವನ್ನು ಕೊಡುವನು ಭಗವಂತನ ಶ್ರೀಕೃಷ್ಣ. ಆ ಭಗವಂತನ ಶ್ರೀಕೃಷ್ಣನ ಕೃಪೆ ನಿಮ್ಮ ಮೇಲಿರಲಿ. ಶ್ರೀಕೃಷ್ಣನು ಪ್ರೀತಿ ಮಾಡುವಂಥ ಗೋಮಾತೆಯ ಆಶೀರ್ವಾದ ನಿಮ್ಮ ಮೇಲಿರಲಿ. ಇವತ್ತಿನಿಂದ ಹೊಸ ಒಂದು ಪ್ರತಿಜ್ಞೆಯನ್ನು ನೀವಿವತ್ತು ಕೈಗೊಳ್ಳಬೇಕು. ನಾನು ಅಪೇಕ್ಷರ ದಾರಿಯಲ್ಲಿ ನಾನು ಕಲಿತೇನೆ, ಅಪೇಕ್ಷೆ ಕಲಿತ ರೀತಿಯಲ್ಲಿ ನಾನು ಕಲಿತೇನೆ. ಮೊನ್ನೆ ಹುಡುಗ ನನಗೆ ಮೆಸೇಜ್ ಮಾಡಿದ, ಹಾಯ್ ಸಾರ್ ಅಂತ. ಹಾಯ್ ಸರ್, HY ಸರ್, ಹಾಯ್ ಸರ್. ನನ್ನ ನಂಬರನ್ನು ಎಲ್ಲಿ ಸಿಕ್ತೋ ಗೊತ್ತಿಲ್ಲ, ಹಾಯ್ ಸರ್ ಅಂತ ಅಂದ. ಯಾರು ನನಗೆ ಗೊತ್ತಾಗಲಿಲ್ಲ. DP ನೋಡಿರಲಿಲ್ಲ, ಏನಿಲ್ಲ. DPಯಲ್ಲಿ ಗೊತ್ತಾಗ್ತದೆ ಯಾರು ಇಲ್ಲ, ಅಲ್ಲಿ ಯಾರೂ ಇಲ್ಲ. ನಾನು ಕೇಳಿದೆ ಹೂ ಆರ್ ಯು ಅಂತ. ಯಾನು ಈರ್ನ ಶಾಲೆದ ಸ್ಟೂಡೆಂಟ್ ಅಂತಂದ. ಶಾಲೆ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಯಾನು ಈರ್ನ ಶಾಲೆ ಸ್ಟೂಡೆಂಟ್, ಯಾನು ನಮ್ಮ ಶಾಲೆ ಯಾನು ಈರ್ನ ಶಾಲೆ ಸ್ಟೂಡೆಂಟ್. ನನಗೆ ಬುದ್ಧಿ ಹೇಳಿದೆ, ನೋಡಪ್ಪ ನನಗೆ ಮೆಸೇಜ್ ಮಾಡಿದಿ, ತುಂಬ ಸಂತೋಷ. ಆದರೆ ನೀನು ಈ ಬೆಳಗಿನ ಹೊತ್ತನ್ನು ಸ್ಟಡಿಗೆ ಉಪಯೋಗ ಮಾಡ್ಕೋ, ರಾತ್ರಿ ಹೊತ್ತನ್ನು ಸ್ಟಡಿಗೆ ಉಪಯೋಗ ಮಾಡ್ಕೊಳ್ಳಿ ಕಲ್ತ್ಕೋ.
ಅಂತ ಕೇಳಿದರೆ ಈಗ ಹಾಯ್ ಬಂದಾಗಿದೆ. ನಾನು ಮೆಸೇಜ್ ಮಾಡಿದೆ ಇಂಜಿನ್ ಮೇಲೆ ತಂದುಲ್ಲ ಅಂತ ಕೇಳಿದೆ, ಸ್ಟಡಿ ಮೇಲೆ ತಂದುಲ್ಲ ಅಂತ ಹೇಳಿದೆ, ಸೆಲ್ಫಿ ಪಾಡ್ ಅಂತ ಹೇಳಿದೆ, ನೋಟ್ಸ್ ಪುಸ್ತಕ ಬಿಡಿಸಿಟ್ಟು ಸೆಲ್ಫಿ ಹಾಕಿದ್ದಾನೆ. ಈ ರೀತಿಯಲ್ಲಿ ಪುಣ್ಯಕೋಟ್ ನಗರದಲ್ಲಿ ಒಂದು ವ್ಯಾಪಕವಾದ ಬದಲಾವಣೆಗೆ ಅವಕಾಶ ಇದೆ, ಬೇರೆ ಸೈಡ್ ಅದಿಲ್ಲ. ಯಾಕೆಂದರೆ 3 ಮಂದಿ ಜಗದ್ಗುರುಗಳು ಬಂದು ಕುಳಿತ ಜಾಗ ಇತ್ತು. ಈಗ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇರುವ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ಅವರ ಹಿಂದಿನ ರಾಘವೇಂದ್ರ ಭಾರತಿ ಸ್ವಾಮಿಗಳು, ಅದಕ್ಕಿಂತ ರಾಮಚಂದ್ರ ಭಾರತಿ ಸ್ವಾಮೀಜಿಗಳು 3 ಜನ ಬಂದು ಕುಳಿತ ಜಾಗೆ ಇದು. ವಾಯುವಿಹಾರಕ್ಕೆ ಎಂದು ಬರ್ತಾ ಇದ್ದ ಜಾಗೆ ಇದು. ಆ ಜಾಗದಲ್ಲಿರುವಂಥ ಶಾಲೆಗೆ ನಿಮ್ಮ ಹಿರಿಯರು ಸೇರಿಸಿದ್ದಾರೆ. ಅಪೇಕ್ಷಳ ಹಾದಿಯಲ್ಲಿ ನೀವು ನಡಿಬೇಕು. ಈ ಡಿಸ್ಟಿಂಕ್ಷನ್ ಬಂದಂಥ ವಿದ್ಯಾರ್ಥಿಗಳ ಹಾದಿಯಲ್ಲಿ ನೀವು ಸಾಕಬೇಕು. ನಿಮಗೆಲ್ಲರೂ ಒಳ್ಳೆಯದಾಗಲಿ. ಹಾಗಾಗಿ ಪ್ರೀತಿ ಇಟ್ಟು ಆಗಮಿಸಿದ ಎಲ್ಲರಿಗೂ ಶಾಲೆಯ ಪರವಾಗಿ, ಸಂಘಟಕರ ಪರವಾಗಿ ಧನ್ಯವಾದ ಸಮರ್ಪಣೆಗಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಶ್ರೀಯುತ ರಂಗರಾಜ್. ವೇದಿಕೆಯಲ್ಲಿರುವ ಎಲ್ಲ ಮಹಿಳೆಯರಿಗೆ ಹೃತ್ಪೂರ್ವಕ ನಮನಗಳು. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮ ಶಾಲೆಯ ಸಂಚಾಲಕರಾದ ಶ್ರೀ ರಾಜಾರಾಮ್ ಭಟ್ ಅವರು ಬಂದಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಸಂತೋಷ್ ಕುಮಾರ್ ಬೌಡಿಯಾರ್, ಮಾಜಿ ಅಧ್ಯಕ್ಷರು ಮೈಸೂರು ಎಲೆಕ್ಟ್ರಿಕಲ್ ಲಿಮಿಟೆಡ್ ಮತ್ತು ಅವರ ತಂಡ ಆಯೋಜಿಸಿದ್ದಾರೆ. ಈ ಶಾಲೆಯ ಹಿತವನ್ನು ಬಯಸುವಂಥ ಹಲವಾರು ಹಿತೈಷಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅಭಿನಯಿಸ್ತಾ ಇದ್ದೇನೆ. ಈ ಶಾಲೆಗೆ ಹೆಮ್ಮೆಯನ್ನು ತಂದುಕೊಟ್ಟಂತಹ ಒಳ್ಳೆಯ ಶ್ರೇಯಗಳನ್ನು ಪಡೆದಂತಹ ವಿದ್ಯಾರ್ಥಿಗಳು ಇವರಿಗೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲರೂ ಕೂಡ ಸಂತೋಷವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮಿರುವಂಥ ಚಿಕ್ಕ ಮಕ್ಕಳಿಗೆ ಇನ್ನೂ ಕೂಡ ಮುಂದಕ್ಕೆ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಲಿಕ್ಕೆ ಒಂದು ಪ್ರಚೋದನೆಯಾಗಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ನಮ್ಮ ಶಾಲೆ ಪರವಾಗಿ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಗೆ ಇದ್ದು ಎಲ್ಲ ಕಾರ್ಯಕ್ರಮದ ಛಾಯಾಗ್ರಹಣ, ವಿಡಿಯೋಗ್ರಹಣ ತೆಗೆದು ಅದನ್ನು ಲೋಕಕ್ಕೆ ಪ್ರಕಟಿಸುವರೆ ಇರತಕ್ಕಂಥ ಪತ್ರಕರ್ತರಿಗೂ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಶಾಲೆಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು